ಜ್ಞಾನಂ ಅಮೃತ್ಯಭೋಗಾನಂದೇವೇ ಶ್ರೀಕೃಷ್ಣಂ ಸಾಯುಧ್ಯಮಾಪ್ನುಯಾದಂ ವಿಶ್ವಂ ವಿಷ್ಣುರ್ವೃದ್ಧಾರೋ ನಮನಗಳೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ. ಚಂದ್ರಹಾಸ್ ಪಂಡಿತ್ ಹೌಸ್, ಮಂಗಳೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿ ಸಮಿತಿ ಅತ್ಯಂತ ಭಕ್ತಿ ನಮನಗಳೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಎಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ನಾಗೇಶ್ ಪರವಾಗಿ ಅತ್ಯಂತ ಗೌರವದಿಂದ ಸೋದರರು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನೂರು ಅನುಮತಿ ಮಾಡಿಕೊಳ್ತಾ ಇದ್ದೇವೆ. ಓಂ ನಾರಾಯಣಂ ಸುರಗುರು ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚಂ ತ್ರೈಗುಣ್ಯವರ್ಜಿತಮಜಂ ವಿಭುಮಾತ್ಯಮೈಷಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ಶ್ರೀ ಮಹಾವಿಷ್ಣವೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಈ ಕ್ಷೇತ್ರಗಳು ನೂತನವಾದ ವರ್ಣದ ಪಂಚಲಿನ ಶಿಲಾನ್ಯಾಸ ಕಾರ್ಯಕ್ರಮ ನಿಮಿತ್ತವಾದ ಪ್ರಾರಂಭಗಳು ಜಗನ್ಮಾತೆಯ ಅಂಚೆತ್ತು ದೇವಿಪುರದ ದುರ್ಗಾ ಪರಮೇಶ್ವರಿಗೆ ಭಕ್ತಿಪೂರ್ವಕವಾದ ನಮನವನ್ನು ತಂದು ವರ್ಮಮಾಗಣದ ಪಡೆಯ ಅಂಚೆತ್ತಿ ಭವಾನಿ ಶಂಕರನ ಕೈಲಾಸದೊಡೆಯಾಂ ಶ್ರೀ ಸೋಮನಾಥ ದೇವರನ ಭಕ್ತಿಪೂರ್ವಕವಾದ ಮನವರಿಕೆಯನ್ನು ತಂದು ಅದೇ ರೀತಿಯಾದ ಈ ಸಾನ್ನಿಧ್ಯ ನೆಲೆಯ ಅಂಚೆತ್ತಿ ಬ್ರಹ್ಮಭುಗಿಯರ ಮಹಾಕಾಲಿ ಸತ್ಯಲನು ಪೂರ ದುಮ್ಮದೇವನು ಮಲ್ಪಿಸಿದ ಪ್ರಾರ್ಥನೆ. ಅದೇ ರೀತಿಯಾದ ಸಕಲ ವಿಘ್ನದೂರ ಮಲ್ಪಿಸುತ್ತೆ ವಿಘ್ನ ನಿವಾರಕನ ಶ್ರೀ ಗೌರೀಸುತನ ಮಹಾಗಣಪ ದೇವರನ್ನು ಪ್ರಾರ್ಥನೆ ಮಂತುಂದು ಸರ್ವ ಜೀವರಾಶಿಗಳ ಆಶ್ರಯ ಕೊದ್ದಿತ್ತಿ ಜಗನ್ಮಾತೆಯ ಅಂಚೆತ್ತಿ ಆದಿ ಭುವನೇಶ್ವರಿ. ಅದೇ ರೀತಿಯಾದ ಜಗತ್ತಿನ ಪರಿಪಾಲನೆ ಹೆಚ್ಚುತ್ತೆ ವೈಕುಂಠ ಲೋಕದ ಒಡೆಯನು ಶ್ರೀ ಮಹಾವಿಷ್ಣು ದೇವರನ್ನು ದುಮ್ಮದೇವನು ಮಲ್ಪಿಸಿದ ಪ್ರಾರ್ಥನೆ. ತುಂಬ ಆಪಂಚಿತ್ತೆ ವರ್ಣರ ಪಂಜುರ್ಲೆ ನೂತನ ಗರ್ಭನ್ಯಾಸ ನಿಮಿತ್ತವಾದ ಮತ್ತು ಶುಭ ಪ್ರಾರಂಭದ ಕಾರ್ಯಕ್ರಮವನ್ನು ನಿಮಿತ್ತವಾದ ಆಪಂಚಿತವಾದ ಕಾರ್ಯಕ್ರಮವನ್ನು ಎರಡು ರೀತಿಯಾದ ಪೊರುಡು ಆ ದೇವರ ಅನುಗ್ರಹವನ್ನು ಪಾದ ಪೊರುಡು ಅಂಜನೆ ಆಪಂಚಿತ್ತೆ ಮುಹೂರ್ತರ ವಿಷಯಗಳಿಗೆ ತಿನ್ನಲ ವಿಷಯಗಳಿಗಿನ
ಮತ್ತು ದೇವರ ದೂರ ಮನ್ಪಡು ನಮ್ಮ ಪಾಲಕ ಮೃತಗಳಿಗೆ ಕೂಡ ಒಂದು ಆ ಪೆಂಜತ್ತೆ ಆರಂಭದ ಮುಹೂರ್ತನು ಎಡ ರೀತಿಯಾದ ಪೊರ್ಲುಡು ಆ ದೇವರು ನಮ್ಮ ಪಾಲಕನು ನಮ್ಮಂತ ಕುರಿದು ಅಂಚಿನ ಭವಿಷ್ಯತ್ತುಗ ಆ ಪೆಂಚತ್ತೆ ಆ ದೈವದ ಆ ಪಂಚತಿ ಕಾರ್ಯಕ್ರಮನು ಕೆಲಸ ಕಾರ್ಯವನ್ನು ಯಾವ ರೀತಿಯಾದ ಕುಂದು ಕೊರತೆ ಚಂದ ಬರ್ಪಂಚಿತಿ ಆಪತ್ತು ಪೂರತ್ತನ ಬೆರಪೂರ ದೂರ ಮಂತದ್ದು ಬೇಗನೆ ಆ ದೈವದ ವರ್ಣ ಪಂಜಿನ ದೈವದ ನೂತನ ಪ್ರತಿಷ್ಠಾಪನ ಮಹೋತ್ಸವವನ್ನು ಎಡ ರೀತಿಯಾದ ನಮ್ಮ ಪಾಲಿಗೆ ಬೇಗನೆ ಅನುಗ್ರಹವನ್ನು ಪಾದಕರುಡೊಂದು ಅವಿಘ್ನ ಬಾರಕಾಂಚಿತಿ ಮಹಾಗಣಪತಿ ದೇವರನ್ನು ಇಂದಿನ ಮಹಾವಿಷ್ಣು ದೇವರೆಂದು ಮದುವೆಯನ್ನು ಪಂಚಿದ ಭಕ್ತಿದ ಪ್ರಾರಂ ಪ್ರತ್ಯಪ್ರತ್ಯಂ ನಮಾಮ್ಯಹಂ ಶ್ರೀ ಮಹಾವಿಷ್ಣವೇ ನಮಃ ಕ್ಷಿಪ್ರಪ್ರಸಾದನಾದ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ನಮಸ್ಕರೋಮಿ ಆರಂಭಕಾಲೇ ಮತ್ತೆ ಲೈನ್ పేరుండు బుడబడగ కొంచెం
ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಮಾಜಿ ಸದಸ್ಯರು ಸ್ವಾಗತಿಸ್ತಾ ಕಾರ್ಯಕ್ರಮಕ್ಕೆ ಬಂದಂತಹ ಪೂಜ್ಯ ಸ್ವಾಮೀಜಿಯವರನ್ನು ಎಲ್ಲರ ಪರವಾಗಿ ಸ್ವಾಗತಿಸಿದ್ದೇವೆ. ಶ್ರೀಯುತ ಕೃಷ್ಣಗಟ್ಟಿ ಇವರಿಗೆ ಅಮ್ಮು ನಾಡಮನೆ ಇವರು ಬಂದು ಸ್ವಾಗತ ಗೌರವ ನೀಡಬೇಕಾಗಿ ವಿನಂತಿ. ಶ್ರೀಯುತ ಕೃಷ್ಣಗಟ್ಟಿಯವರು, ಹಾಗೆ ಶ್ರೀಯುತ ನಾರಾಯಣ್ ಖಜೆ ಶೆಟ್ಟಿ ಕಿನ್ನೆಗುತ್ತು ಇವರಿಗೆ ಸ್ವಾಗತ ಗೌರವ. ಹಾಗೆ ಕುಸುಮ ಕೊರಗಪ್ಪ ಬೆಳರಂಗೆ, ಸರೋಜಿನಿ ನೊಡಮನೆ ಇವರಿಂದ ಸ್ವಾಗತ ಗೌರವ. ಇದರ ವರ್ಣಾರ ಪಂಜುರ್ಲಿ ದೈವಾದ ನೂತನ ಗುಡಿಯ ಶಿಲಾನ್ಯಾಸ ಕಾರ್ಯಕ್ರಮದ ಧಾರ್ಮಿಕ ಸಭಾ ಕಾರ್ಯಕ್ರಮ. ಸಭಾ ಕಾರ್ಯಕ್ರಮದಲ್ಲಿ ಅವರ ನುಡಿ ನಮನಗಳೊಂದಿಗೆ ನಮಗೆ ಆಶೀರ್ವಚನದ ಮಾತುಗಳನ್ನಾಡಬೇಕಾಗಿ ಶ್ರೀ ಕ್ಷೇತ್ರ ಕೊಂಡೆಯೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಇವರಲ್ಲಿ ಭಕ್ತಿ ನಮನಗಳೊಂದಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಹಿಂದೂ ಧರ್ಮಕ್ಕೆ ತುಳುನಾಡಿನ ಈ ದೈವ ಆರಾಧನೆ ಅತ್ಯಂತ ಶಕ್ತಿ ತುಂಬಿದೆ. ಮನುಷ್ಯನಲ್ಲಿರುವಂತಹ ಮನಸ್ಸನ್ನು ಸಂಸ್ಕಾರದೊಂದಿಗೆ ಬೆಸೆದು ಆ ಮೂಲಕ ಮನುಷ್ಯತ್ವವನ್ನು ಜಾಗೃತಿ ಮಾಡುವಂಥದ್ದು, ಇಡೀ ಕುಟುಂಬವನ್ನು ಒಂದು ಮಾಡಿ ಕೌಟುಂಬಿಕ ಪದ್ಧತಿಯನ್ನು ಸಂರಕ್ಷಿಸುವಲ್ಲಿ ಇಂತಹ ಸಾನ್ನಿಧ್ಯಗಳ ಕೊಡುಗೆ ಬಹಳ ದೊಡ್ಡದು. ನಾವೆಲ್ಲ ಹಿಂದೂಗಳು, ನಮ್ಮ ಆಚಾರ ವಿಚಾರಗಳೆಲ್ಲ ಜಗತ್ತಿನ ಹಿತವನ್ನು ಬಯಸುವಂಥದ್ದು. ನಮ್ಮ ಯಾವುದೇ ಒಂದು ಪೂಜಾ ಕಾರ್ಯ, ಧಾರ್ಮಿಕ ಕಾರ್ಯಗಳು ಮಾಡುವುದಿದ್ದರೆ ನಮ್ಮ ಆಶಯ ಪ್ರಾರ್ಥನೆಯೆಲ್ಲವೂ ಲೋಕಾ ಸಮಸ್ತ ಸುಖಿನೋ ಭವಂತು ಎಂದು. ನಾವು ನಮಗೆ ಮಾತ್ರ ಅಲ್ಲ, ನಮ್ಮ ಮನೆಗೆ ಮಾತ್ರ ಅಲ್ಲ, ನಮ್ಮ ಸಂಬಂಧಿಗಳಿಗೆ ಮಾತ್ರವಲ್ಲ, ಗ್ರಾಮಕ್ಕೂ ಸೀಮೆಗೂ ಅಲ್ಲ, ಜಗತ್ತಿಗೆ, ಅಂದರೆ ಪ್ರಾಣಿ ಪಕ್ಷಿಗಳ ಹಿತವನ್ನು ಬಯಸುವವರು. ಅಂತಹ ಉದಾರತೆ ನಮ್ಮಲ್ಲಿ ಎಲ್ಲಿಂದ ಬಂತು ಅಂದರೆ, ನಮ್ಮ ಪೂರ್ವಜರು ಋಷಿ ಮುನಿಗಳು ತಪಸ್ಸು ಮಾಡಿ ತಮ್ಮ ತಪೋಬಲದಿಂದ ಕಂಡಂತಹ ಸತ್ಯವನ್ನು ಈ ದಾರಿಯಲ್ಲಿ ಹೋಗಿ ಇದನ್ನು ಅನುಭವಿಸಿ ಎಂದು ಹೇಳಿಕೊಟ್ಟ ಕಾರಣ ಅಂತಹ ಮಹಾತ್ಮರ ಮಾರ್ಗದಲ್ಲಿ ಮುಂದುವರೆದಿದ್ದೇವೆ. ಅಂತಹ ಗುರು ಪರಂಪರೆಯ ಕೊಂಡಿಯಾಗಿ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂತಹ ಪೇಜಾವರ ಅಧೋಕ್ಷಜ ಮಠ, ಅಲ್ಲಿನ ಪೀಠಾಧಿಪತಿಗಳು ಇಡೀ ಸಮಾಜವನ್ನು ಒಂದು ಮಾಡುವಲ್ಲಿ, ಇಡೀ ದೇಶದ ಘನತೆಯನ್ನು ಎತ್ತಿ ಹಿಡಿಯುವಲ್ಲಿ ಒಂದು ಮಠದ ಕೊಡುಗೆ ಎಷ್ಟು ಇರಬೇಕೋ ಕಲ್ಪನೆಗೂ ಮೀರಿ ಅದನ್ನು ಕೊಟ್ಟು ಪ್ರತಿಯೊಂದು ವಿಚಾರದಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡು ಧಾರ್ಮಿಕ ಸಾಮಾಜಿಕ ಕ್ರಾಂತಿಯ ಹರಿಕಾರರು, ನಮ್ಮ ಸಮಾಜದ ಮಧ್ಯೆ ಇದ್ದಂತಹ ಅಂತರವನ್ನು ಇಲ್ಲದಂತೆ ಮಾಡಿ ತುತ್ತ ತುದಿಯ ವ್ಯಕ್ತಿಯನ್ನು ಮುಟ್ಟುವಂತಹ ದೊಡ್ಡ ಹೃದಯ ಶ್ರೀಮಂತಿಕೆಯ ಸಂತ ಪೂಜರಿಯಂತಹ ಪರಮಪೂಜ್ಯ ಪೇಜಾವ ಶ್ರೀಪಾದರು ಶ್ರೀ ಹರಿಪಾದವನ್ನು ಸೇರಿದ್ದಾರೆ. ಅವರು ನಮಗೆಲ್ಲರಿಗೂ ಮಾತೃತ್ವ ಹೃದಯದಿಂದ ಮಾರ್ಗದರ್ಶನ ಮಾಡಿದವರು. ಇವತ್ತು ಇಡೀ ದೇಶ ದೊಡ್ಡದಾದಂತಹ ಒಂದು ನಿಧಿಯನ್ನು ಕಳ್ಕೊಂಡಂತಹ ದುಃಖ. ಆದರೆ ಅವರ ಮಾರ್ಗದರ್ಶನ ಮಾತ್ರ ಇನ್ನು ಮುಂದೆಯೂ ನಿರಂತರವಾಗಿ ಇಡೀ ಸಮಾಜದ ಸಜ್ಜನರ ಹೃದಯದಲ್ಲಿ ಬೆಳಗುತ್ತಾ ಇರುತ್ತದೆ. ಅವರ ಬದುಕಿನುದ್ದಕ್ಕೂ ಅವರು ಹಾಕಿಕೊಟ್ಟಂತಹ ಆ ಒಳ್ಳೆಯ ಪಥವನ್ನು ನಾವೆಲ್ಲ ನಿಜವಾಗಿ ಅನುಸರಿಸುತ್ತಾ ಆ ಮೂಲಕ ಶ್ರೀಗಳಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸುವಂಥದ್ದು. ಇವತ್ತಿಲ್ಲಿ
ದೈವಗಳ ಗುಡಿಗೆ ಶಿಲಾನ್ಯಾಸ ಮಾಡಿದೆ. ಇದರಲ್ಲಿ ನಾವು ಕಟ್ಟುವಂಥದ್ದು ಹೀಗೆ ಬಾಹ್ಯ ನೋಟಕ್ಕೆ ಹೇಳುವುದಾದರೆ, ಒಂದು ಜಡವಾದ ಕಲ್ಲನ್ನು ಜೋಡಿಸಿ ಅದಕ್ಕೆ ಒಂದಿಷ್ಟು ಸಿಮೆಂಟು ಹೊಯ್ಗೆಗಳ ಮಿಶ್ರಣವನ್ನು ಬೆರೆಸಿ ಯಾರಿಗೂ ಒಬ್ಬರಿಗೂ ಸಂಬಳ ಕೊಟ್ಟು ಜೋಡಿಸಿಡುವಂಥ ಒಂದು ನಿರ್ಜೀವ ಕಟ್ಟಡ. ಆದರೆ ನಮ್ಮ ಹೃದಯದ ಭಾವನೆಯಲ್ಲಿ ಅದು ಕೇವಲ ಕಟ್ಟಡ ಅಲ್ಲ, ಇಡೀ ಸಮಾಜವನ್ನು ರಕ್ಷಣೆ ಮಾಡುವಂಥದ್ದು ದೈವದ ಆವಾಸ ಸ್ಥಾನ. ಹೇಗೆ ಒಂದು ಕಟ್ಟಡ ಕಟ್ಟಬೇಕಂತಂದರೆ ಗುಡ್ಡೆಯಲ್ಲಿದ್ದಂತಹ ಕಲ್ಲನ್ನು ಸರಿಯಾಗಿ ಕೆತ್ತಿ ಆಕಾರ ಕೊಟ್ಟು ಅದನ್ನು ಒಂದು ಒಪ್ಪದಲ್ಲಿ ಜೋಡಿಸಿದಾಗ ಒಂದೊಳ್ಳೆ ಗುಡಿ ನಿರ್ಮಾಣ ಆಗ್ತದೋ, ನಿರ್ಮಾಣಗೊಂಡ ಗುಡಿಯಲ್ಲಿ ದೈವಗಳ ಪ್ರತಿಷ್ಠೆ ಮಾಡಿದರೆ ಹೇಗೆ ನಮಗೆ ಅನುಗ್ರಹ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೋ, ಅದೇ ರೀತಿಯಲ್ಲಿ ಈ ದೇಹವೆಂಬುದು ಸಹ ಗುಡಿಯೇ. ದೇಹವೆಂಬಂತಹ ಗುಡಿಯಲ್ಲಿ ಆತ್ಮನೆಂಬಂತಹ ದೇವನಿದ್ದಾನೆ. ಆ ಆತ್ಮನ ದೇವನ ಆ ಸಾನ್ನಿಧ್ಯವನ್ನು ಅರ್ಥ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಬೇಕು. ಈ ದೇಹವನ್ನು ಸರಿಯಾಗಿ ಪೋಷಿಸಬೇಕು. ಇದಕ್ಕೆ ಬೇಕಾದ ಉತ್ತಮ ಆಹಾರವನ್ನು ಕೊಡಬೇಕು. ಹಾಗೆ ಅದರಲ್ಲಿ ಭಾವನೆಯನ್ನು ತುಂಬುವಂತಹ ಒಳ್ಳೆಯ ಮನಸ್ಸನ್ನು ಇಟ್ಟುಕೊಳ್ಳಬೇಕು. ಉತ್ತಮ ಮನಸ್ಸು, ಉತ್ತಮ ಶರೀರ ಇದ್ದರೆ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ. ದೇವರುಗಳ ಆರಾಧನೆ ತನ್ನ ಸ್ವಂತ ಸ್ವಾರ್ಥದ ಪ್ರಾರ್ಥನೆಗೆ ಮಾತ್ರ ಅಲ್ಲ, ಸಮಷ್ಟಿಯ ಹಿತಕ್ಕೆ ಎಂದು ತಿಳಿದು ನಾವು ವಿಶಾಲ ಹೃದಯಿಗಳಾಗಬೇಕು. ಆ ಮೂಲಕ ದೈವಾರಾಧನೆ, ದೇವತಾರಾಧನೆಯ ಉದ್ದೇಶ ಏನಿತ್ತು ಅದು ಸಾಕಾರ ಆಗಬೇಕು. ನಾವು ದೇವರನ್ನು ಆರಾಧಿಸಿ ದೇವರ ಅನುಗ್ರಹದ ದೊಡ್ಡ ಸಂಪತ್ತನ್ನು ಪಡ್ಕೊಂಡು ನಾವು ನಮ್ಮ ಅಲ್ಪತನದ ಹೃದಯವನ್ನು ಹೊಂದಿರಬಾರದು. ಭಗವಂತನಿಗೆ ಎಲ್ಲರೂ ಮಕ್ಕಳೇ. ಭಗವಂತನಿಗೆ ಸಂತೋಷ ಆಗಬೇಕಿದ್ರೆ ಎಲ್ಲರೂ ಚೆನ್ನಾಗಿರಬೇಕು. ಹೇಗೆ ತಾಯಿಗೆ ಮನೆಯಲ್ಲಿ ಸಂಭ್ರಮದ ಕಾರ್ಯಕ್ರಮ ಇರುವಾಗ ಮಕ್ಕಳೆಲ್ಲರೂ ಸೇರಬೇಕು, ಯಾವನೂ ಒಬ್ಬ ಮಗು ಬಂದಿಲ್ಲ ಅಂದರೆ, ಎಲ್ಲರೂ ಸೇರಿದ್ದಾರೆ ಒಬ್ಬ ಬಂದಿಲ್ಲ ಅಂದರೆ ಆ ಸೇರಿದ್ದವರಿಗಿಂತಲೂ ಯಾರು ಬಂದಿಲ್ವೋ ಅವನ ಕುರಿತೇ ಚಿಂತೆ, ಅವ ಬಂದಿಲ್ಲ ಅಂತ ಚಿಂತೆ. ಹಾಗೆ ಒಂದು ತರವಾಡು ಅಥವಾ ಇಂಥ ದೇವಸ್ಥಾನ ಕಟ್ಟುವಾಗ ದೈವಗಳು ತಾಯಿಯಂತೆ. ಅವರಿಗೆ ಎಲ್ಲ ಭಕ್ತರು ಬರಬೇಕು. ಎಲ್ಲರನ್ನೂ ತರಿಸಿ ಆ ದೈವಗಳ ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ಮಾತೃಸ್ವರೂಪಿಯಾಗಿರುವಂತಹ ಈ ದೈವಗಳಿಗೆ ಸಂತೋಷ ಆಗ್ತದೆ. ಹಾಗಾಗಿ ದೈವಗಳ ಸಂತೋಷ ನಮ್ಮ ಪರಮ ಲಕ್ಷ್ಯ. ದೈವಗಳು ಸಂತೋಷಗೊಂಡ್ರೆ ಏನಾಗುತ್ತದೆ? ಬಿಂಬ ಮತ್ತು ಪ್ರತಿಬಿಂಬ ಅಂತ ಉಂಟು. ದೇವರಿಗೆ ನಾವು ಬಿಂಬ ಅಂತ ಹೇಳ್ತೇವೆ, ದೇವರ ವಿಗ್ರಹಕ್ಕೆ ಬಿಂಬ ಅಂತ ಹೇಳ್ತೇವೆ. ಆ ಬಿಂಬಕ್ಕೆ ಪ್ರತಿಬಿಂಬ ಯಾವುದು? ದೇವರದ್ದು ಬಿಂಬ, ಭಕ್ತರದ್ದು ಪ್ರತಿಬಿಂಬ. ಕನ್ನಡಿಯ ಮುಂದೆ ನಾವು ಮುಖಕ್ಕೆ ಮಸಿ ಬಳಿದು ನಿಂತರೆ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಮಸಿಯುಕ್ತ ಮುಖವೇ ಕಾಣುತ್ತದೆ. ಒಳ್ಳೆಯ ಶೃಂಗಾರವಾದ ಮುಖವನ್ನು ಕನ್ನಡಿಯ ಮುಂದಿಟ್ಟರೆ ಪ್ರತಿಬಿಂಬವು ಶೃಂಗಾರಮಯವಾಗಿರುತ್ತದೆ. ಹಾಗೆ ಬಿಂಬರೂಪದಲ್ಲಿರುವಂತಹ ದೇವರಿಗೆ ವ್ಯವಸ್ಥಿತವಾದ ಗುಡಿಯನ್ನು ನಿರ್ಮಾಣ ಮಾಡಿ, ಚಂದದ ಗುಡಿಯನ್ನು ನಿರ್ಮಾಣ ಮಾಡಿ ಆ ದೇವರುಗಳನ್ನ ಅತ್ಯಂತ ಶೃಂಗಾರಗೊಳಿಸಿದರೆ, ಚಂದದಲ್ಲಿಟ್ಟರೆ, ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಿಸಿದರೆ ಪ್ರತಿಬಿಂಬ ರೂಪದಲ್ಲಿರುವಂತಹ ಭಕ್ತರಿಗೆ ಶ್ರೇಯಸ್ಸು ಉಂಟಾಗುತ್ತದೆ. ಹಾಗಾಗಿ ನಾವೆಲ್ಲರೂ ಅಂತಹ ಒಳ್ಳೆಯ ವಿಶಾಲ ಹೃದಯಗಳಾಗಿ ಶ್ರದ್ಧೆಯಿಂದ ಭಕ್ತಿಯನ್ನು ದೇವರನ್ನು ಆರಾಧಿಸಿ ಆ ಮೂಲಕ ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು ಅಂತಿದ್ದರೆ ಭಗವಂತನ ಈ ಸಮಷ್ಟಿಯನ್ನು ಪ್ರೀತಿಸಬೇಕು. ಪ್ರತಿಯೊಬ್ಬರನ್ನು ನಾವು ಪ್ರೀತಿಸಬೇಕು. ಅಂತಹ ಒಳ್ಳೆಯತನ ನಮ್ಮಲ್ಲಿ ಜಾಗೃತಿ ಮಾಡಿ ಭಕ್ತಿ ಮಾಡಿದರೆ ದೇವರು ಒಲಿತಾನೆ. ದೇವರಷ್ಟು ಕರುಣಾಮಯಿ, ಸುಲಭನೂ ಹರಿ, ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು ಅಂತ. ಹಾಗಾಗಿ ಅಂತಹ ಭಗವಂತನನ್ನು ನಮ್ಮ ಹೃದಯದಲ್ಲಿ ದೃಢಗೊಳಿಸಿ ನಿಜವಾದ ಅರ್ಥದ ಶಿಲಾನ್ಯಾಸ ಆಗಬೇಕು. ಇಲ್ಲಿನ ನಮ್ಮ
ವ್ಯಕ್ತಿತ್ವವನ್ನು ಜಾಗೃತಿ ಮಾಡುವ ಜೊತೆಗೆ ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡಿ ಎಲ್ಲರನ್ನೂ ಪ್ರೀತಿಸುವ ಮೂಲಕ ಭಗವಂತನ ಅನುಗ್ರಹವನ್ನು ಗಳಿಸಿಕೊಡುತ್ತಾ ಇಲ್ಲಿನ ಧಾರ್ಮಿಕ ವಿಧಿವಿಧಾನಗಳು ಚೆನ್ನಾಗಿ ನಡೆದು ಬರಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ, ಈ ಗ್ರಾಮಕ್ಕೂ ದೇಶಕ್ಕೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸುತ್ತಾ ಇವತ್ತು ಸಂಕಲ್ಪ ಮಾಡಿ ಶಿಲಾನ್ಯಾಸ ಮಾಡಿದಂತಹ ಈ ಗುಡಿ ನಿರ್ವಿಘ್ನವಾಗಿ ಪೂರ್ಣಗೊಂಡು ಸಂಭ್ರಮದ ಪ್ರತಿಷ್ಠೆಯೊಂದಿಗೆ ಎಲ್ಲರ ಮನಸ್ಸು ತಣಿಯುವಂತಾಗಿ ದೇವರ ಅನುಗ್ರಹದಿಂದ ನಿಮಗೆಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಸ್ವಾಗತ. ಶ್ರೀಯುತ ಹರಿದಾಸ್ ಮಾಡೂರು ಅವರನ್ನು ಕೂಡ ವೇದಿಕೆ ಸದಸ್ಯರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀಯುತ ಪ್ರೀತೇಶ್ ಶೆಟ್ಟಿ ಉಳಿದೊಟ್ಟು. ಈ ಪರಿಸರದಲ್ಲಿ ನಾವೆಲ್ಲರೂ ಒಂದು ಪ್ರೀತಿಯ ಎಲ್ಲರ ಪ್ರೀತಿಗೆ ಪಾತ್ರರಾಗಿದಂಥ ಒಂದು ಸಮಾಜ, ಬಡ ಸಮಾಜ, ದೇವದೇವರನ್ನು ಆಧರಿಸುವಂಥ ಒಂದು ಸಮಾಜ ಅಂತ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ನಾನು ಕಳೆದ ಸಲ ಒಂದು 2 ವರ್ಷ ಮೊದಲು ಇಲ್ಲಿ ಬ್ರಹ್ಮಮುಖಿಯರವರ ಈ ಒಂದು ಅವರ ಅರಮನೆಗೆ ಒಂದು ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಇದೇ ರೀತಿ ಒಟ್ಟು ಸೇರಿದೆವು. ಆ ಸಂದರ್ಭದಲ್ಲಿ ಸರ್ಕಾರದ ಅನುದಾನದಲ್ಲಿ ಸಿಕ್ಕುವಂಥ ಯಾವುದೇ ಒಂದು ಅನುದಾನ ಇದ್ದರೆ ಖಂಡಿತವಾಗಿ ನಿಮಗೆ ಒದಗಿಸಿಕೊಡ್ತೇನೆ ಅಂತ ಒಂದು ಭರವಸೆಯನ್ನು ಕೂಡ ನಾನು ಅದೇ ಕಾಲದಲ್ಲಿ ಈ ಬ್ರಹ್ಮಮುಖಿಯರು ವರ್ಣಪಂಚಮಿಯ ಈ ಶುಭ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತೇಳಿ ಒಂದು ಚಿಂತನೆ ಬಂತು. ಅವರೆಲ್ಲ ನಮ್ಮ ಈ ಪ್ರೀತಿಯ ನೆನಪನ್ನು ಇಟ್ಟುಕೊಂಡು ಅವರು ನಿಜವಾಗಿಯೂ ನಾನು ಅವರನ್ನು ಸಮರ್ಥಿಸ್ತೇನೆ. ಯಾವುದೇ ಒಂದು ದೈವ ದೇವಸ್ಥಾನಗಳಿಗೆ ಎಷ್ಟೋ ನಾವು ಲಕ್ಷಗಟ್ಟಲೆ ಅನುದಾನವನ್ನು ಬಿಡುಗಡೆ ಮಾಡ್ತೇವೆ. ಅಂಥ ಸಂದರ್ಭದಲ್ಲಿ ಅನುದಾನ ಬಿಡುಗಡೆ ಮಾಡಿದ ಮೇಲೆ ಜನರು ಮರೆತು ಬಿಡ್ತಾರೆ. ಏನಪ್ಪ ಸರ್ಕಾರದ ಹಣ ಅಲ್ಲ, ಸರ್ಕಾರದ ಹಣ ಸಿಕ್ಕಬೇಕಾದ್ರೆ ಏನೆಲ್ಲ ಮಾಡಬೇಕು, ಎಷ್ಟು ಕಷ್ಟ ಉಂಟು, ಯಾರ್ಯಾರ ಕಾಲು ಇಡಬೇಕು, ಯಾವ ಧಾರ್ಮಿಕ ಪಕ್ಷದಿಂದ ಯಾವ ರೀತಿ ಅನುಮೋದನೆ ಮಾಡಬೇಕು, ರಾಜಕೀಯ ಮುಖಂಡಗಳಿಂದ ಯಾವ ರೀತಿ ಅನುಮೋದನೆ ಮಾಡಬೇಕು. ಇಂಥ ಒಂದು ಕಾರ್ಯಕ್ರಮ ಇರುವಾಗ ಯಾವ ದೇವಸ್ಥಾನಗಳು ಒಂದು ಸಲ ಅನುದಾನ ಕೊಟ್ಟರೆ ಮುಗಿದುಬಿಡಿ. ಗಣೇಶ್ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ 10 ಜನಕ್ಕೆ ಬೇಕಾದಂಥ ಒಂದು ಕೆಲಸ ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರು ನನ್ನನ್ನು ಈ ಸಮಯದಲ್ಲಿ ತಮ್ಮಲ್ಲಿಗೆ ಬರಬೇಕು, ನಮ್ಮ ಒಂದು ನೀವು ನೀಡಿದಂಥ ಈ ಅನುದಾನ ನಮಗೆ ಪ್ರಯೋಜನವಾಗಿದೆ, ಅದೇ ರೀತಿ ಇನ್ನು ಮುಂದಿನ ಇದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೋರ್ತಾ ಈ ಸಂದರ್ಭದಲ್ಲಿ ನಾನು ಬರಮಾಡಿಕೊಂಡಿದ್ದಾರೆ. ನಿಜವಾಗಿಯೂ ನನಗೆ ಸಂತೋಷವಾಯಿತು. ಈಗ ಸರ್ಕಾರ ಯಾವುದೇ ಇರಲಿ, ಯಾವುದೇ ಬರಲಿ, ಯಾವುದೇ ಹೋಗಲಿ, ಜನರಿಗೆ ಈ ಸಂಸ್ಕೃತಿಯನ್ನು ನಮ್ಮ ಹಿಂದೂ ಸಮಾಜದಲ್ಲಿ ನಡೆಯುವಂಥ ಒಂದು ಸಂಸ್ಕೃತಿ, ಈ ಆರಾಧನೆ, ದೇವರ ಆರಾಧನೆ ನಾವು ಮಾಡೋದು ನಿಜವಾಗಿಯೂ ನಮ್ಮ ಒಂದು ಕರ್ತವ್ಯ. ಅಂಥ ಒಂದು ಸಣ್ಣ ಈ ಕೆಲಸದಲ್ಲಿ ನಾವು ಕೂಡ ಒಟ್ಟಿಗೆ ಕೈ ಜೋಡಿಸಿದರೆ ಅವರಿಗೆ ತುಂಬ ಸಹಾಯವಾಗ್ತದೆ ಎಂಬ ಒಂದು ಮಾತಿನಲ್ಲಿ ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಇನ್ನೂ ಕೂಡ ಬರುವ ಯಾವ ಕಮಿಟಿ ಇನ್ನೂ ಬಂದಿಲ್ಲ. ಜಿಲ್ಲಾ ಧಾರ್ಮಿಕ ಪರಿಷತ್ ಬಂದ ಮೇಲೆ ಇದಕ್ಕೆ ಅನುಮೋದನೆ ಸಿಗ್ತದೆ. ಯಾವುದೇ ಒಂದು ದೈವಸ್ಥಾನ ಇರಲಿ, ಅದಕ್ಕೆ ನಿಜವಾಗಿ ನಾವು ಅನುದಾನ ಕೊಡುವುದು ನಮ್ಮ ಧರ್ಮ. ಅನುದಾನ ಈಗ ಸರ್ಕಾರ ಏನು ಮಾಡಿದೆ ಅಂದರೆ, ಯಾವುದೇ ನಮ್ಮ ಮನೆತನದ ದೈವ ಆಗಲಿ, ಯಾವುದೇ ಸ್ವಂತ ಒಂದು ದೇವರನ್ನು ನಾವು ಆರಾಧಿಸಿಕೊಂಡು ನಾವು 10 ಮಂದಿ ಸೇರಿ ಒಂದು ದೇವಸ್ಥಾನ ಕಟ್ತೇವೆ ಅಂತ ಹೇಳುವಂಥದ್ದು, ಅವರಿಗೂ ಕೂಡ ಸರಿಯಾದ ದಾಖಲೆಗಳು ಜಾಗ ಸರ್ಕಾರದಾಗಿದ್ದು ಸರಿಯಾದ ದಾಖಲೆಗಳು ಇದ್ದರೆ ಅವರಿಗೂ ಕೂಡ ಅನುದಾನ ಕೊಡುವ ಒಂದು ಸಕಲ ಸೌಕರ್ಯ ಸರ್ಕಾರದಲ್ಲಿದೆ. ಇದೇ ರೀತಿ ಈ ಸಲ ಕಮಿಟಿ ಬಂದ ಮೇಲೆ ನಾನು ಯಾವುದೇ ನಮ್ಮ ಒಂದು ಸದಸ್ಯರು ನಮ್ಮ ಆತ್ಮೀಯರಾಗಿರ್ತಾರೆ, ಅವರಲ್ಲಿ ಈ ದೈವದ ಬಗ್ಗೆ, ಈ ಪರಿಸರದ ಬಗ್ಗೆ, ನಮ್ಮ ಈ ಬಡ ಕುಟುಂಬದ ಈ ಬ್ರಹ್ಮಮುಖಿಯರವರ ಈ ಒಂದು ಪರಿಸರದಲ್ಲಿ ಈ ಅವರ ಆಶೀರ್ವಾದದಿಂದ ನಮಗೆ ಸಿಕ್ಕುವಂಥ ಈ ಪ್ರತಿಯೊಂದು ಯಾವುದೇ ಒಂದು ಆಶೀರ್ವಾದ, ಅವರು ಯಾವುದೇ ಒಂದು ಆರೋಗ್ಯದಲ್ಲಿ ಅವರಿಗೆ ಏನೇ ಒಂದು ನಮ್ಮ ಕಷ್ಟ ಕುಸುಗಳನ್ನು ಅವರಲ್ಲಿ ಬೇಡಿಕೊಂಡಾಗ ನಮಗೆ ಅವರು ಸ್ಪಂದನೆ ಕೊಟ್ಟ ದೇವರು ನಮಗೆ ಪ್ರತ್ಯಕ್ಷರಾಗ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಕಳೆದ ಸಲ ಇಲ್ಲಿ ಈ ದೇವಸ್ಥಾನಕ್ಕೆ ಶಂಕುಸ್ಥಾಪನೆ ಮಾಡುವಂಥ ಸಮಯದಲ್ಲಿ ಖಾಲಿ 1 ತಿಂಗಳೊಳಗೆ ಎಲ್ಲ ನಮ್ಮ ದಾನಿಗಳಿದ್ದಾರೆ, ಎಲ್ಲರ ಸಹಕಾರ ಸಿಕ್ಕಿತು, ಎಲ್ಲರಿಂದ ನಮಗೆ ಸಹಕಾರ ಬಂದಿದೆ. ಅದೇ ರೀತಿ ಈ ವರ್ಣಪಂಚಮಿಯ ಒಂದು ಇವತ್ತು ಹಾಕಿದಂಥ ಶಂಕುಸ್ಥಾಪನೆ ಅದು ಎಲ್ಲರಿಗೂ ಪ್ರಯೋಜನ ಆಗಿ ಆ ದೈವದ ಗುಡಿ ಆದಷ್ಟು ಬೇಗನೆ ಇಲ್ಲಿ ಸ್ಥಾಪನೆ ಆಗಬೇಕು. ಆ ದೈವದ ಪಾತ್ರೆಗೆ ನಾವೆಲ್ಲ ಪಾತ್ರರಾಗಬೇಕು. ನಮ್ಮೆಲ್ಲರ ಪ್ರೀತಿಯ ಒಂದು ಸಂಕೇತವೇ ಅದರಿಂದ ನಾವು ಪುನೀತರಾಗಬೇಕು ಅಂತ ಹೇಳ್ಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಏನು ಹೆಚ್ಚು ಅವಕಾಶ ಇಲ್ಲ.
ತುಳುನಾಡು ಸಾವಿರಾರು ದೈವದೇವರಿತ್ತಿನಂಚಿನ ಒಂಜಿ ಮಣ್ಣು. ಈ ಮಣ್ಣು ಇಡೀ ಪ್ರಪಂಚೋಡೆ ಒಂಜಿ ವಿಶೇಷತೆಯನ್ನು ಪಡೆದಿನಂಚಿನ ನಮ್ಮ ದಕ್ಷಿಣ ಕನ್ನಡದ ಮಣ್ಣು. ಮೂಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬಮ್ಮನ ಅವೇ ಭೇದ ಇಜ್ಜ ಅಂದೆ ಪೂರೆಲ್ಲ ಒಂಜಿ ರೀತಿದ ಆ ದೈವದೇವರನ್ನ ಚಾಕಿರಿ ಮಲ್ತೊಂದು ಬರ್ಪನಂಚಿನ ವಿಶೇಷತೆ ಈ ಮಣ್ಣುಡುಂಡು. ದಯಪಂತ ಬಂಡ ದಕ್ಷಿಣ ಕನ್ನಡ ಒವೇ ರೀತಿದ ಅನ್ಯಾಯ ಮಲ್ತಿನಾಯನು ಒವೇ ದೈವ ಶಕ್ತಿಯೆಲ್ಲ ಬುರ್ತಿನ ಇನಿ ಮುಟ್ಟಾಗ ಈ ಹಿಸ್ಟ್ರಿ ಇಜ್ಜಿ ಒವೇ ಜಾತಿ ಆದುಪ್ಪಾಡು. ಈ ಮಣ್ಣಿಗೆ ರಡ್ಡು ಎಣ್ಣೆನ ఆయన ಒವೇ ಒಂಜಿ ಕಾರಣಗಲ ವಾ ಶಕ್ತಿಯೆಲ್ಲ ಬುಡ್ತಿನಂಚಿನ ಈ ವ್ಯತ್ಯಾಸಡೆ ಇಜ್ಜಿ ದಯಪಂಡ ಇನಿ ನಮ್ಮ ತೂತ ಎತ್ತೆತೋ ಮಲ್ಲ ಜನಕ್ಕಲು ಕೋಟ್ಯಾಧಿಪತಿ ಆದು ಐದು ಬಕ್ಕ ಈ ಮಣ್ಣನ್ನು ಮರತದ್ದು ಒಡನ ಪೋದಿ ಆನು ಬುಡ್ಪಂದು ಮಣ್ಣಂಡ ఆయన ಜುಟ್ಟು ಬತ್ತದ ಕಂತದ ಊರುಗುಂತದ ఆయన ಕೈಟ್ ಸೇವೆನ ಮನ್ಪದಿನ ಶಕ್ತಿ ನಮ್ಮ ಕನ್ನಡಿದ್ರು ತೋಜೊಂದು ನೆಕ್ ಅನೇಕ ಮಲಮಲ್ಲ ಜನಕಲ್ನ ಪುದರು ನಾಡ ಪುದರು ಪನ್ಪಿನ ಸರಿ ಹತ್ತಂದು ನಾನು ಎನ್ನುವೆ ಮಾತಿನ ಗಮನಗಳು ಉಂಡವು ಏರೇರು ಮತ ಈ ಮಣ್ಣಡಿತ್ತು ಪಿದೇಪೋದು ಅಲ್ಪ ದಾದನ ಅನ್ಯಾಯ ಮಂತನ ఆయన ಮೂಲ ತರ್ಪಾದು ఆయన ಒಂಜಿ ವ್ಯಕ್ತಿನ ರೂಪನೆ ಮಲ್ತದ್ದು ఆయన ಪಿರ ಒಂಜಿ ಮನುಷ್ಯ ಆದ ಮನ್ಪದಿನ ಕೀರ್ತಿ ಈ ಮಣ್ಣು ಗುತ್ತಿ ನಾವು ಅಂಚ ದೈವದೇವನ ಶಕ್ತಿ ಒಲ್ಪೊಂಡ ಅಲ್ಪ ಒಂಜಿ ಮಾನವೀಯತ ಶಕ್ತಿ ಎಲ್ಲ ಒರಿವು ಒಮ್ಮನೆಕ್ ನಂಗೆ ದುಮಾತ ನಿದರ್ಶನ ಆಪುಂಡು. ಅಂಚನೆ ಈ ಮಹಾಕಾಳಿ ಸಾನಾಡು ಮಾತ ಶಕ್ತಿ ಇತ್ತನಲ್ಲ ಒಲಿ ಒಂಜಿ ಕೊರತೆ ಇಜ್ಜಿ ಆಂಡಲ ವರ್ಣರ ಪಂಜುಲಿ ಬಂದ್ಬಿಡು ಒಂಜಿ ಶಕ್ತಿ ಇತ್ತು ನನಾತು ನಮ್ಮ ಒಂಜಿ ಆ ಬೆಳವಣಿಗೆಗೆ ಕಾರಣ ಆಪುಂಡು. ಈ ಶಕ್ತಿ ಈ ಒಂಜಿ ಕ್ಷೇತ್ರ ನನಾತು ಬೆಳಗು ನಮ್ಮ ದೃಷ್ಟಿಡು ಇನಿ ಆ ವರ್ಣರ ಪಂಜುಲಿನ ಒಂಜಿ ಸಾನಾಗಿ ನಮ್ಮ ಇನಿ ಕೆಸರು ಪಾಡ್ಯ ಆ ಕೆಸರು ಪಾಡಿನ ಪೊರ್ತು ಅಮೃತ ಗಳಿಗೆ ಆದ ಅವು ಆಯ್ನಾತು ಬೇಗಡು ಶೀಘ್ರವಾದ ಒಂಜಿ ಮಲ್ಲ ಮಟ್ಟದ ಒಂಜಿ ಕಾರ್ಯಕ್ರಮ ಮಂತದ್ದು ಊರವ್ರ ಮೇಲೆ ಈ ಮುಗಿಯರ ಮಹಾಕಾಳಿ ದೇವಸ್ಥಾನದ ಶಕ್ತಿದಾದ ಬಂದ್ಬಿಡ ಊರವ್ರ ಮೇಲೆ ತೆರಿಯಾಡ ಬಂದ್ಬಿಡ ಒಂಜಿ ಕಾರಣಕ್ಕೋಸ್ಕರ ಅಲ್ಲಿ ಮಲ್ಲ ಒಂಜಿ ಕಾರ್ಯಕ್ರಮ ಮಲ್ತದ್ದು ಭಾರಿ ಸಂತೋಷ ನಮ್ಮ ಆಯ್ತ ಪ್ರತಿಷ್ಠಾಪನಾ ದಿನಕ್ಲಿನ ತೂಕ ಐದು ಮಾತ ಆ ಶಕ್ತಿಲು ನಂಗೆ ಅನುಗ್ರಹ ಮಲ್ಪಾಡು ಅಂಚೆ ನೀನು ಮಾತ ಬೈಜನಕ್ಲಿಗೆ ಆ ದೇವರನ್ನ ಅನುಗ್ರಹ ದೈವಲ್ನ ಅನುಗ್ರಹ ಉಪ್ಪಾಡು ಬಣ್ಣೊಂದು ಇತ್ತೆ ಕೆಲವೇ ಕ್ಷಣಟ್ಟು ನಮ್ಮ ಪೂಜ್ಯರಾಯನಂಚಿನ ಅಷ್ಟನೆಲ್ಲ ಬರೆಯೋರು ಆರು ಬತ್ತದು ನಮಗೆ ಮಾತ್ರ ಹಿತವಚನ ಕೊರಿಯೋರು ಅಂಚೆನೆ ಎಲ್ಲಂಜಿ ಮುಲ್ಪಾಡ್ದಲ್ಲ ಕಟೀಲ್ದಪ್ಪನ ಆ ಬ್ರಹ್ಮಕಲಶಾಗಿ ಮುಲ್ಪಾಡ್ದ ನಾವು ಮಾತೆಲ್ಲ ಒಟ್ಟಿಗೆ ಸೇರೊಂದು ಅಪ್ಪನ ಸೇವೆ ಮಂಪರ ಪೋಯಿ ಬಣ್ಣೊಂದು ಈ ಪೊರ್ತರು ಅವೆಲ್ಲ ನಿಕಲ್ದ ವಿಜ್ಞಾಪನೆ ಮಲ್ತೊಂದು ನಾವು ದುಂಬದ ಕಾರ್ಯಕ್ರಮಗಳು ಬಾರಿ ಪೊರ್ಲಾದ ನಡಪಾಡು ನೀನು ಪೂರೆಲ್ಲ ನಮ್ಮ ಕೈ ಜೋಡಿಸಾಗ ಸರ್ಕಾರದ ತಿಕ್ಕುನಂಚಿನ ಒಂಜಿ ರೀತಿಯ ವ್ಯವಸ್ಥೆ ಇತ್ತು ನಮ್ಮ ಧಾರ್ಮಿಕ ದತ್ತಿ ಪರಿಷತ್ತಿದ ಶ್ರೀನಿವಾಸ ಪೂಜಾರ್ಲೇನ ಕೈತಲ್ ಪೂಕ ಅರಡ ದಾದ ವಿನಂತಿ ಮಲ್ತೊಂದು ಸರ್ಕಾರದ ತಿಕ್ಕುನಂಚಿನ ವ್ಯವಸ್ಥೆಯಲ್ಲಿ ನಮ್ಮ ಮಲ್ತೊಂದು ಕೊರ್ಕ ಪಂಪಿನ ಒಂಜಿ ಭರವಸೆದ ಮೂಲಕವಾದ ನಿಕಲ ಪೂರೇನಲ್ಲ ಪ್ರೀತಿ ನಂಗೆ ಉಪ್ಪಾಂಡಲ್ಲ ಪುದರುಲೆತ್ತದು ಎನ್ನ ಗ್ರಾಮದ ಕೈತಲ್ದ ಗ್ರಾಮ ಎಂಕಲು ಹರೇಕಲ ಪಾವೂರು ಪಂಡ ಮೆಗ್ಗಿ ಪಲೈ ಹರೇಕಲ ಅನ್ನೆ ಪಾವೂರು ಮೆಗ್ಗಿ ಪಂಡ ಎಂಕಲು ಒಂಚೂರು ಕಮ್ಮಿ ಜನ ಅಂಚಾದ ಮೆಗ್ಗಿ ಇನಿ ಪುದರ್ಲೆತ್ತದು ರವೀಂದ್ರ ಶೆಟ್ಟಿ ಪಂಡದ ಪುದರ್ಲೆತ್ತಿನ ಒಂಜಿ ಮುಖ್ಯಮಂತ್ರಿ ಇನಿ ನಮ್ಮ ರಾಜ್ಯಡು ನಮ್ಮ ರವೀಂದ್ರ ಶೆಟ್ಟಿ ಉಳಿದೋಟ್ರ ಒಟ್ಟಿಗೆ ಉಪ್ಪುನಿ ಎಂಕ್ಲಿಗೆ ಮಸ್ತ್ ಸಂತೋಷ ಆಪುಂಡು ಆಯ್ದಾದ್ರ ಯಾನಾರನ ಗಮನ ಕೊರ್ಪುನಿ ದಾದ ಪಂಡ ಇನಿ ಮುಜರಾಯಿ ಇಲಾಖೆದ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಅಂಚನೆ ನಮ್ಮ ಮುಖ್ಯಮಂತ್ರಿಗಳು ರವೀಂದ್ರ ಶೆಟ್ಟಿ ಉಳಿದೋಟ್ರನ್ನ ಕಾಶ ಜನಕುಲು ರಡಜನಲ ಖಂಡಿತವಾದ ಯಾನ್ ಆರು ಮುಖ್ಯಮಂತ್ರಿ ಆಯ್ಬಕ್ಕ ಸುಮಾರು ಕಾರ್ಯಕ್ರಮ ಯಾನ್ಲ ದೂರೋಡು ತೂವೊಂದುಲ್ಲೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಆರ್ನ ಕೈತ್ತಲು ಪೇರು ಮುರಾಣಿ 1 ಗಂಟೆಗೆ ವಾಕಿಂಗ್ ಪೋನಾಗಲ ರವೀಂದ್ರ ಶೆಟ್ಟಿ ಮಾತ್ರ ಒಂಜಿ ಕಾರ್ಯಕ್ರಮ ತೂಪಿನಿ ಅಪ್ಪಗ ಎಂಕ್ ಭಾರಿ ಖುಷಿ ದಾಯಪಂಡ ಎನ್ನ ಗ್ರಾಮದ ಮಲ್ಲಣ್ಣನ ಗ್ರಾಮದ ಒಂಜಿ ಗ್ರಾಮಸ್ಥರು ಮುಖ್ಯಮಂತ್ರಿನ ಒಟ್ಟಿಗೆ ವಾಕಿಂಗ್ಲ ಪೋಪಿನ ಒಂಜಿ ಅವಕಾಶ ತಿಕ್ಕುನಿಂದಾಂಡ ಅವು ಏರುಗಳ ಅವಕಾಶ ತಿಕ್ಕಂದು ಅಂಚಾದು ಪುನಗ ಅರೇನೆ ಈ ಒಂಜಿ ಸಂದರ್ಭಡು ಯಾನ್ ಹೃತ್ಪೂರ್ವಕವಾದ ಅಭಿನಂದನೆ ಮಲ್ಪ ದಯಪಂಡ ಈ ಕ್ಷೇತ್ರದ ಮಸ್ತ್ ನನಲ ಕಾರ್ಯಕ್ರಮ ಆಯ್ರುಂಡು ಆ ಕಾರ್ಯಕ್ರಮಗೂ ಪೂರೈಕ್ಲ ಈರು ಸರ್ಕಾರ ಹಿಡ್ದು ಈರು ಮಾತ ಈರೇನಿ ಚಟ್ಟು ಮಲ್ತು ಬಿಡ್ತಾರೆ ಹೆಂಗೆ ಗೊತ್ತುಂಡು ಮಾತ ಕಾರ್ಯಕ್ರಮ ಅನ್ನಾಗ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನೆನಪಾಗ್ಬಿಡಿ ನಾನು ಪ್ರೌಢಶಾಲೆದ ಕಾರ್ಯಕ್ರಮ ಅನ್ನಾಗೆಲ್ಲ ಪೋತೆ ಅಂಡ್ಲ ಮಸ್ತ್ ಕೊಡುಗೈ ದಾನಿ ಆದ ಇನಿ ನಮ್ಮ ದೇರಳಕಟ್ಟೆ ಪ್ರದೇಶಡು ಜಾತಿ ಧರ್ಮ ಭೇದ ಇಜ್ಜಂದೆ ಮಾತ ಪಾಪದಕ್ಲೆಗ್ಲ ಶ್ರೀಮಂತರಿಗ್ಲ ಒಂಜೇ ಲೆಕ್ಕ ಜೋಕ್ಲೇನು ತುವೊಂದು ಅವೊಂಜಿ ವಿದ್ಯಾರತ್ನ ಖಂಡಿತವಾದ ವಿದ್ಯಾರತ್ನ ಒಂಜಿ ಸ್ಕೂಲನ್ನು ಪೊರ್ಲುಡು ನಡಪ ಒಂದು ಇನಿ 1000 ಕಟ್ಲೆ ಜೋಕುಲು ಕಲ್ತದ ಇನಿ ಸಮಾಜಗೂ ಎಡ್ಡೆ ಕೆಲಸ ಮಲ್ತೊಂದುಲ್ಲೇರು ಅಂಚಾದ ಪುನಗ ಆರ್ನ ಸಾಧನೆ ಮಸ್ತಿ ಈ ತಾಲೂಕುಗೂ ಉಂಡು ಪನ್ನೊಂದು ಖಂಡಿತವಾದ ನಂಗೆ ಕೋಡೆ ಮಸ್ತ್ ದುಃಖದ ವಿಷಯ ನಮ್ಮ ದೇಶಗೆ
ಒಂಜಿ ಸಂತೆರೀನಿ ನಮ್ಮ ಕಲೆಯೊಂದ ನಮ್ಮ ಪೇಜಾವರ ಸ್ವಾಮಿಲು ಕೋಡೆ ಆರ್ನ ಇಂದು ಆತಂಡೆ ಅವು ಮಸ್ತ್ ದುಃಖದ ವಿಷಯ ಅಂಚಾದು ಪುನಗ ಆರ್ನ ಒಂಜಿ ನೆನಪು ನಮ್ಮ ಮಾತಾಡಲು ಪೋಡು ಜಾತಿ ಮತ ಬೇದೆಜ್ಜಂದೆ ಒಂಜಿ ದೇಶದ ಉದ್ದ ಅಗೆಲುಗುಲ ಒಂಜಿ ಸಂಚರಿಸದು ಮಾತೆರೆಗಳ ಸಂದೇಶ ಕೊರ್ಪಿನ ಸನಾತನ ಹಿಂದೂ ಧರ್ಮದ ಒಂಜಿ ಚೂರ್ಲ ಚಾಚಿ ತಪ್ಪಂದೆ ಪಾಲನೆ ಮಲ್ತಿನ ಒಂಜಿ ಸ್ವಾಮಿಲು ನಮ್ಮ ಕೋಡೆ ನಮ್ಮಡ್ದು ದೂರ ಆತೇರು ಅವಳ ನಂಗೆ ಮಾತೆರೆಗಳ ಒಂಜಿ ದುಃಖದ ವಿಷಯ ಅಂಚಾದು ಪುನಗ ನಮ್ಮ ಮಾತೆರ್ಲ ಎಲ್ಲೊಂಜಿ 18ನೇ ತಾರೀಕು ಕಚ್ಚೂರು ಮಾಲ್ದಿ ಜಾತ್ರೆ ನಿಗುಲು ಪೋಂದುಲ್ಲರು ಡೈಲಿ ಈ ವರ್ಷಲ ಐನಾತ್ ಜಾಸ್ತಿ ಆ ಜಾಗಕ್ಕೆ ಪೋದು ಆ ಜಾಗನ ಮಸ್ತ್ ನಿಗುಲು ಸಂದರ್ಶನ ಮಲ್ತು ಬರಡು ಪನೊಂದು ಇನಿ ನಮ್ಮ ಶಾಸಕರು ಇಜ್ಜೇರು ಇಜ್ಜಿನ ಖಂಡಿತವಾದ ಬೈದ್ವೇರು ಆರೆ ಚಿಕ್ಕಬಳ್ಳಾಪುರಗೂ ಪೋತೇರು ಅಂಚಾದು ಪುನಗ ನಮ್ಮ ಎದುರುಡು ತೋಜಿನ ಗುವೆಲಾದುಪ್ಪು ಇದಕ್ಕೆ ಮೇಲ್ಚಾವನೆ ಪ್ರತಿಯೊಂದು ವಿಷಯಡ್ಲ ಈ ಕ್ಷೇತ್ರದ ಅಧ್ಯಕ್ಷರು ಸದಸ್ಯರು ಬಾರಿ ಒಂಜಿ ಮುಟ್ಟದ ಜನಕುಲು ಎಂಕಲ ಶಾಸಕರು ಅಂಚಾದು ಪುನಃ ಆ ಶಾಸಕರ್ಲ ಶ್ರೀನಿವಾಸ ಪೂಜಾರಿಲು ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮುಕ್ಕಲು 3 ಜನ ಸೇರ್ದು ವರ್ಣಪಂಜೂರ್ಲಿ ಆ ದೈವದ ಗುಡಿ ಎಂಚ ಆತಂಡು ಪಂಡದು ಗೊತ್ತಾಯಿರವಲ್ಲಿ ಆತು ಬೇಗ ಅವು ತೆರೆದೆರ್ತದು ಉಂತಿಲೆಕ್ಕಂತಿನ ವ್ಯವಸ್ಥೆ ನಿಕಲು ಮಲ್ಪಡು ಪನೊಂದು ಈ ಒಂಜಿ ಕ್ಷೇತ್ರಗೆ ಯಾನ್ ತಾಲೂಕ್ ಪಂಚಾಯತಿದ ಒಂದೆಟ್ಟು ಐನಾತು ಬೇಗ ಒಂಜಿ 5 ಮಾಸ ಲೈಟ್ಲ ಪಾಡ್ಯರೆ ಖಂಡಿತವಾದ ವ್ಯವಸ್ಥೆ ಮಲ್ಪ ಸಮಾಜಮುಖಿಯಾದ ಒಂಜಿ ವ್ಯಕ್ತಿ ಒಂಜಿ ಸಂಘ ಅಚೊಂದು ಸಂಸ್ಥೆ ಕೆಲಸ ಮಂತೊಂದು ಪೋನಾಗ ಸಮಾಜ ಆ ಸಂಘನ ಆ ವ್ಯಕ್ತಿನ ಆತನ ಸಂಸ್ಥೆನ ಗುರುತು ಮನ್ಪುಂಡು ಎಡ್ಡೆ ಕೆಲಸ ಮನ್ಪುಂಡನಾಗ ಮಾತಿರ್ಲ ಐಕೆ ಬಿರಿಸ ಖಂಡಿತವಾದ್ಲು ಕೊರ್ಪೇರು ನಮ್ಮ ಸಮಾಜಡ್ ನಮ್ಮ ಜನನ ಜೀವನ ಮರಣ ಈ 3 ಹಂತಡು ಬಹಳ ಮುಖ್ಯವಾಯಿನಂಚಿನ ನಮ್ಮ ಜೀವಪ್ಪನಾಗ ದಾದ ಕೆಲಸ ಮಂತ ಅಂದು ಇನಿ ನಮಗೆ ಮಾತಿರಿಗಳ ಮಹಮ್ಮದ್ ಮೋನು ಐನ ಉಲ್ಲೇಖ ಮಂತೇರು ಇಡೀ ಹಿಂದೂ ಸಮಾಜದ ವಿಶ್ವವ್ಯಾಪಿಯಾದ ಧರ್ಮದ ಪ್ರಚಾರಣ ಮಂತೊಂದು ಮಾತ ಸಮುದಾಯದಕ್ಲೆಲ್ಲ ಬಾರಿ ಎಡ್ಡೆ ಪ್ರೀತಿಡು ಒಂದು ಸೌಹಾರ್ದಯುತವಾಯಿನ ವಾತಾವರಣಗೂ ಯಾಪಲ ಪುಣ್ಯವಂಜಿತ್ತಿನಾರು ನಮ್ಮ ಪೇಜಾವರದ ಗುರುಕುಲು ಶ್ರೀಕಲ್ನ ಕೋಡೆ ಬೃಂದಾವನಗ ಅರೆನ ಆ ಒಂಜಿ ಹರಿಪಾದ ಸೇರ್ನಂಚಿನ ಸಂದರ್ಭಡು ಇಡೀ ವಿಶ್ವದ ಜನ ಕಂಬನಿ ಪಾರ್ದನ ದಾಯಂದು ಪಣ್ಣಾಗ ಅಂಚಿತ್ತಿನ ಒಂಜಿ ಸ್ವಾಮಿಲೇನು ನಮ್ಮ ಇತ್ತೆ ಕಲೆಯೊಂದ ಅಯೋಧ್ಯೆಡು ಶ್ರೀರಾಮ ಮಂದಿರ ಲಕುದುಂತೋಡು ಭವ್ಯವಾಯಿನ ಮಂದಿರನ ತೂವಡು ಪಂಪಿನ ಒಂಜಿ ಮಲ್ಲ ಮನಸ್ಸನ್ನು ಕನಸನ್ನು ಜೀವೊಂದು ಇತ್ತದು ಆರು ಉಪ್ಪುನಗನೆ ಪಾರಿಸೋಕದ ತೀರ್ಪುಲ ನಮ್ಮ ಪರವಾದ ಬತ್ತದು ಆಯ್ನಾತ್ ಬೇಗ ಮಂದಿರ ನಿರ್ಮಾಣ ಆಪುನಂಚಿನ ಸಂದರ್ಭ ನಂಗೆ ಮಾತೆರೆಗಳ ಬಾಲ ಖುಷಿ ಕೊರ್ಪುನಂಚಿನ ಒಂದು ವಿಷಯ ಆಂಡಲ ಪರಪೂಜ್ಯ ಸ್ವಾಮೀಜುಲು ಆಪುರ್ತುಲ ಉಪ್ಪುಡು ಪಂಪಿನ ಒಂಜಿ ಕನಸು ನಂಗೆ ಮಾತೆರೆಗಳ ಇತ್ತನು ದೇವೇರ್ನ ಚಿತ್ತ ಅರೆನ ಆ ಒಂಜಿ ಪುಣ್ಯ ದಿವ್ಯಾತ್ಮ ಹರಿಪಾದ ಸೇರ್ನಂಚಿನ ಸಂದರ್ಭಡು 3 ದಿನ ಸರ್ಕಾರ ಶೋಕಾಚರಣೆದ ಒಂಜಿ ವ್ಯವಸ್ಥೆನ ಸರ್ಕಾರ ಘೋಷಣೆ ಮಂಚದನು ಆ ಒಂಜಿ ಶ್ರದ್ಧಾಂಜಲಿನ ಈ ಸಂದರ್ಭಡು ಯಾನು ಮನಸ್ಸ ನೆನೆತೊಂದು ಇನಿ ಎಂಕಲ್ನ ಚಂದ್ರಹಾಸ್ ಪಂಡಿತ ಉಸ್ಪಲ್ನೆಕನೆ ತುಳುನಾಡದ ಮಣ್ಣು ಬಹಳ ವಿಶೇಷವಾಯಿನ ಪರಶುರಾಮ ಸೃಷ್ಟಿದ ಈ ಒಂಜಿ ನಾಡು ಅದು ಅವೇತು ದೈವ ಸ್ಥಾನ ದೇವಸ್ಥಾನ ಗುಡಿ ಮಂದಿರ ಮಾತಲ ಮುಲ್ಪ ಇತ್ತಿನಂಚಿನ ಬಹಳ ಪವಿತ್ರವಾಯಿನಂಚಿನ ಈ ಮಣ್ಣು ಆತ ಒಂಜಿ ವಿಶೇಷತೆ ಒವ್ವೇ ಜಾಗಡ್ಲ ನಂಗೆ ತುಳುನಾಡು ಇತ್ತ ಲೆಕ್ಕ ಒಲ್ಲ ತುಯರ ತಿಕ್ಕಂದು ಅಂಚದು ಪುನಗ ಮಸ್ತು ಕೊರಿಡು ಅವು ಮಠ ಮಂದಿರ ಮಸೀದಿ ಚರ್ಚ್ ಮಾತ ಉಪ್ಪುನಂಚಿನ ದೇವತಾ ಒಂಜಿ ಪುಣ್ಯಭೂಮಿ ಈ ಭಾರತ ಭೂಮಿಡು ಬೇತೆ ಕೆಲಸ ಕಾರ್ಯ ಆನಗಲ ಸರ್ಕಾರ ಐಕ್ ಪೂರ್ತಿ ಆದ ಸಹಕಾರ ಕೊರ್ಪಿನ ಧರ್ಮಲ ಇನಿ ಮಹಾಕಾಳಿ ಕ್ಷೇತ್ರ ಭಾರಿ ಒಂಜಿ ಪುದರ್ದ ಭಾರಿ ಕಾರಣಿಕದ ಜಾಗ್ ವರ್ಣದ ಪಂಜೂರಿನ ಒಂಜಿ ಗುಡಿ ಯಾವಡು ಮುಲ್ಪ ನನಾತ್ ದೇವದೇವರನ ಕೆಲಸ ನಡಪೊಡು ಮುಲ್ಪ ಪರಿವಾರ ದೇವರನ ಕೆಲಸಲ ನಡಪೊಡು ಪಂಪಿನ ಮಾಮಲ್ಲ ಒಂಜಿ ಇಚ್ಛೆನ ಜೀವೊಂದು ಬ್ರಹ್ಮ ಮುಗೇರ ಸಮಾಜದ ಮಾತೆರ್ಲ ಸೇರೊಂದು ಮಾತೆರಲ್ನ ಪತೊಂದು ಇನಿ ಒವೇ ಒಂಜಿ ಎಡ್ಡೆ ಕೆಲಸ ಆವಡುಂದಾನಗ ಆ ಸಮಿತಿ ಮಂತದ್ದು ಅಲ್ಪ ಅಧ್ಯಕ್ಷರ ಕಾರ್ಯದರ್ಶಿ ಆಕುಲ ಮೇಕುಲ ಮಾತು ಇತ್ತನ ಆಪುಜಿ ಐಕ್ 10 ಜನ ಸೇರೋಡು 10 ಇತ್ತನ ಅಲ್ಪ ಮುತ್ತು ಒಂದು ನಾ ಮಾತಿರ್ಲ ಒಂಜಪ್ಪೆ ಜೋಕುಲು ಪಂಡದು ನಮ್ಮ ಎನ್ನಿದು ನಮ್ಮ ಕೆಲಸನ ಮಂಚದಾಂಡ ಖಂಡಿತವಾದ ಅತ್ಯಂತ ಪ್ರಾಮಾಣಿಕವಾದ ಭಯಭಕ್ತಿಡು ಯಾಪಲ ದೈವದೇವರನ ಕೆಲಸ ಮಂಪುನಾಗ ಒಕ್ಕಡೆ ಕಾಟಾಚಾರಾಗಿ ಮನ್ಪುನಂದತ್ತು ಖಾಲಿ ನಮ್ಮ ಒಂಜಿ ಪೂಜೆ ಆವಡು ಅಚಂದನ ಪುರಸ್ಕಾರ ಆವಡು ಮಂದಿರ ಆವಡು ಆತು ಭಯಭಕ್ತಿಡು
ಆ ದೇವದೇವರ ನಾವು ಪ್ರಾರ್ಥನೆ ಮಂಚಂದು ನಮ್ಮ ಕೆಲಸಕ್ಕೆ ಜತ್ತಂದಾಂಡ ಖಂಡಿತವಾದಲ್ಲ ಮಾತ ಕೆಲಸ ಎಲ್ಲ ನಿರ್ವಿಘ್ನವಾದ ಆಪುಂಡು. ಇನಿ ಕೋಟಿಗಟ್ಲೆದ ದೇವಸ್ಥಾನ ಮಾತ ಆಪುಂಡು. ಆಂಡ ಅಲ್ಪ ಬಹಳ ಪ್ರಮುಖವಾದ ನಂಗೆ ಬೋಡ್ತಿನಿದಾದಂದು ಪನ್ನಕ ಭಯಭಕ್ತಿ, ದೇವರನ ಮೆತ್ತು ದೈವಲ್ನ ಮೆತ್ತು ಭಯಭಕ್ತಿ. ನಮ್ಮ ಯಾಪಲ ತುಳುನಾಡು ನಾ ಪನ್ಪ ದೈವ ದೇವರನ್ ಪನ್ಪುಜ ನಮ್ಮ ದೈವ ದೇವರಿಂದ ಆಯನ್ ಮನಗ ಕೂಡಲೇ ನಂಗೆ ನಂಬುನಾಗ ಇಂಬು ಕೊರ್ಪುನ ದೇವರನ್ನ ಪ್ರೇರೇಪಣೆ ಅಂಚೆ ನಡೆದ್ರೆ ದೈವ ದೇವರಿಂದ ನಾ ಪನ್ಪ ಅಂಚಿತ್ತಿನ ದೇವಲಿನ ಸಾನ್ನಿಧ್ಯ ಇತ್ತಿನಂಚಿನ ಕಾರಣಿಕದ ಮನ್ನುಡು ಇನಿ ವರ್ಣದ ಪಂಜುರ್ಲಿದ ಗುಡಿತ ಒಂದು ಶಿಲಾನ್ಯಾಸ ಮಾತ ನಮ್ಮ ಪೂಜ್ಯ ಸ್ವಾಮೀಜಿಲು ಮಾತ ಗಣ್ಯ ರೀತಿದು ಆತನು ಖಂಡಿತವಾದ್ರ ಶೀಘ್ರ ಆಪುಂಡು. ಇನ್ನು ಸರ್ಕಾರಲ ಮೊಹಮ್ಮದ್ ಮೋನು ನೆನಪು ಅಂತೀರಿ ಸರ್ಕಾರದ ಪರವಾದ್ಲ ನಮ್ಮ ಖಂಡಿತವಾದ್ಲ ಒತ್ತಡ ಪರೋಡು ಸರ್ಕಾರದ ಅನುದಾನ ಏತು ಬರೋಡು ಬಂದಾಗ ಎಂಕ್ಲಿಗೆ ಆಯ್ತಾ ಆತ ಅನುಭವ ಇಜ್ಜಿ ಮೊಹಮ್ಮದ್ ಮೋನಕ ಮಸ್ತ್ ಐತ ಬಗ್ಗೆ ಅನುಭವ ಉಂಡು. ಒಂದು ಅನುದಾನ ವಾ ರೀತಿ ಮನ್ಪೋಡು ಐನು ಏತು ಕೊಂದರುಡು ಐಟು ಏತು ಬಂಗೊಂಡು ಏತು ಮನ ಮೈಕಿ ಬೆರಿತಾಗೋಡು ಮಂತಿರ್ನಕ್ಲು ಪನ್ಪಿ ರಾವು ಮಲ್ಪುಗ ಅಂದ ಐತ ಪಿರೋಡು ಪೋಪಿನ ಕೆಲಸನ ಮಲ್ಪೋಡು ಒಬ್ಬ ಒಂಜಿಗೆ ನಮ್ಮ ಮನವಿ ಕೊರದು ಖಂಡಿತವಾದ ಮಂತ್ರಿನಕ್ಲು ಪನ್ಪೇರಿ ಆಯ್ತು ಮಾಡುವ ಪಣ್ಣದಾನ ಆಯ್ತ ಪಿರೋಡು ನಮ್ಮ ಕೆಲಸ ಮಣಿಪಂದ ಕೊಲ್ಲವಾ ಕೆಲಸ ಲಾಪುಜ್ ಐತ ಪಿರೋಡು ಪೋದು ಐಕ್ ಬೋಡ ಬೇಡಪ್ಪನ ಜನಕ್ಲನ್ನ ಪತ್ತದು ಐತಕ್ ಮಾತ ಕಾರ್ಯಾಲಯ ಇಲಾಖೆ ಮತ್ತೆ ಪೋದು ಬತ್ತೊಂದಾಡ ನಮಕ್ ಹಾಕಲು ಅದು ವಾರೀತಿ ದಾನದಾರ ನಂಗೆ ಹಾಕಲು ಸ್ಯಾಂಕ್ಷನ್ ಮಂತಾರೆ ನಾವು ಅನುಷ್ಠಾನ ಸಾಧ್ಯತೆ ಉಂಟು. ಆ ಕೆಲಸನು ನಾವು ಮಾತೆಲ್ಲ ಮನ್ಪಡು ಬಹಳ ಮುಖ್ಯವಾದ ಈ ದೇವಸ್ಥಾನದ ಕಮಿಟಿ ದಕ್ಕಲು ಐತ ಪಿರವು ಪೋದು ಎಂಕ್ಲು ವರ ಉಂಟದು ಏರ್ನಾಡಲ್ಲ ಮಂತ್ರಿನ ಆತನ ಮುಖ್ಯಮಂತ್ರಿನ ಉಂಟದು ಎದುರು ಪನೋಳಿ ಹಾಕಲು ಕೂಡ್ಲಿ ಆವುದು ಪನ್ಪೇರು ನಾ ಪಂಡಿನ ಕಾಂಡ ಇನ್ನು ಫಾಲೋಅಪ್ ಮನ್ಪುಣಂಚಿನ ಕೆಲಸ ನಮ್ಮ ಖಂಡಿತವಾದಲ್ಲ ಮಂಚಂದಾಂಡ ಆ ಪುರ್ತುಕು ಸರಿಯಾದ ನಂಗೆ ಅನುದಾನ ಖಂಡಿತವಾದಲ್ಲ ಬರ್ಪುಂಡು ಒಂದು ಎಡ್ಡೆ ಶುಭ ಸೂಚನೆ ಐ ಮಾಸದ ಬೊಲ್ಪುದ ಕೆಲಸನ ಸುರುಕಿ ಬೊಲ್ಪುದ ಕೆಲಸನ ಕೊರ್ಪೆಂದು ಮೊಹಮ್ಮದ್ ಮೋನಕ ಪಂಡೇರು ಅಂಚನೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಧಾರ್ಮಿಕ ದತ್ತಿ ಇಲಾಖೆದ ಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಆ ಬಗ್ಗೆ ಪಾತಿರೋದು ಶೋಕದೊಂದು ಮನವಿನ ತಯಾರು ಮಾಡಿದ್ದು ಈ ಕ್ಷೇತ್ರದ ಬಗ್ಗೆ ನಮ್ಮ ಇನ್ನು ಕೊರ್ಕ ನಿಕ್ನೊಟ್ಟಿ ಖಂಡಿತವಾದ್ಲು ಯಾನು ಒಳ್ಳೆ ಅಂಚೆನೆ ನಾವು ಮಾತಿರ್ಲ ಇಡೀ ಊರ್ದಕ್ಕಳು ಸೇರಿದು ತನು ಮನ ಧನತ ಸಹಕಾರನ ಕೂರ್ನ ಅದು ಮಲ್ಲ ಬೇಲೆನೆ ಹತ್ತು ಇನ್ನು ಕೋಟಿಗಟ್ಲದ ದೇವಸ್ಥಾನದ ಕೆಲಸ ಹಾಪುಂಡು ಅಲ್ಲಿ 10 ವಯಸ್ಸಲ್ಲೂ ಪೂಜಾ ಕಲ್ಲ ಇದು ಎಂಕುಲ ಹರೇಕಲಡು ಮೋನಕ ಗೊತ್ತುಂಡು ಮೋನಕ ಪಂಡೇರಿ ಎಂಕುಲ ರಡ್ಡು ಗ್ರಾಮದ ಸಂಬಂಧ ಅಲ್ಲ ಅಲ್ಪ ಅರ್ಧನಾರೀಶ್ವರ ದೇವಸ್ಥಾನ ಹಾಪುಂಡು ಓಡಿಮುಟ್ಟ ಅಂದ ಪನ್ನಗ ಒಂಜಿ ಕೆಲಸ ದೇವರನ ದಯಟು ಆವಡು ಒಂದು ಪಂಡ ಆಪುಂಡೆ ಸುಮಾರು 700 ವರ್ಷ ಪಿರೌಡು ಬೂರ್ದು ಬೋದಿನ ದೇವಸ್ಥಾನ ಎಂಕಲ್ನ ಕೃಷ್ಣನ ಗೊತ್ತುಂಡು ಅರ್ಧನಾರೀಶ್ವರ ದೇವಸ್ಥಾನ ಐತ ಮಸ್ತು ಜನ ಆಯ್ತು ಮೀಟಿಂಗ್ ಮಂತೀರು ಆಂಡ 2-3 ವರ್ಷ ನಮ್ಮನ್ನ ಸೇರ್ಸ ಒಂದು ಸಭೆಯಲ್ಲಿ ಪೋಡು ಅಂಚ ಮನ್ಪೋಡು ಇಂಚ ಮನ್ಪೋಡು ಮತ್ತೆ ಪಂಡು ದನಗ ಮಾತಿರನ್ನ ಸೇರ್ಸೋದು ಬಹಳ ಮುಖ್ಯವಾದ ಸಂಪಿಗೆ ದಡಿ ಮನೆತನ ಅಲ್ಪ ಯಾನ ದಾಯಿಂದ ಪನ್ಪೆ ಅಂತ ಬಂದಾಗ ಒಂದು ಕೆಲಸಕ್ಕೆ ನಮ್ಮ ಐಕ ಜಪ್ಪೋಡು ಜತ್ತಂದಾನ ಮಾತ್ರ ಆಪಿನಿ ಆ ಬೊಕ್ಕ ಈ ಕಾಲ ಕೂಡಿದು ಬರೋಡು ಒವ್ವೇ ಕೆಲಸಗಳ ಕಾಲ ಕೂಡಿದು ಬರೋಡು ಇನ್ನು ಕೇಶವ ಶಿಶು ಮಂದಿರ ಬಾರಿ ಮಲ್ಲ ಬೇಲೆಗೆ ಜೈದ ಐಕೆಲ್ಲ ಕಾಲ ಕೂಡಿದು ಬರೋಡು ಬಾರಿ ಶಿವ ಕೂಡ ಆ ಕೆಲಸ ಹಾಕೊಂಡು ಒಟ್ಟಾದ ಅರ್ಧನಾರೀಶ್ವರ ದೇವಸ್ಥಾನ 15 ವರ್ಷದ ಪಿರಾವದ ದೇವಸ್ಥಾನದ ಒಂದು ಕತೆ ಅಲ್ಪ ಸಂಪಿಗದಡಿ ಮನೆತನದ ಜಾಗ ಆ ಜಾಗ ಅಕಲು ಉದಾರವಾದ ಇಡೀ ಜಾಗಿನ ದೇವಸ್ಥಾನ ಮಂಪೆರ ಕೊರಿಯರು ಇನಿ ಅಲ್ಪ ನಮ್ಮ ಪರಮ ಪೂಜೆ ತಂತಿರ್ಲ ನೇತೃತ್ವಡು ಊರ್ದಕ್ಲ ಮಾತ ಬಂಧುರನ ಸಹಕಾರಡು ಆ ಶಿಲಾನ್ಯಾಸ ಕಾರ್ಯಕ್ರಮ ಆಂಡ್ ನನ್ನ ಪಕ್ಕನೆ ದೇವಸ್ಥಾನದ ಆಯರೆ ಉಂಡು ನಂಗೆ ಓಡಿಮುಟ್ಟ ಬಂದಾಗ ಮಸ್ತ್ ನಮಕ್ ದೇವಿಯರ್ನ ಪಾನಿಪೀಠ ಗಂಧಾರೆಪ್ಪನ ಕಲ್ಲು ಬೇತು ಸಾಮಾನು ಮಣ್ಣ ದೆರಡು ನಂಗೆ ತಿಕ್ಕದನು ಅಂಚ ಇಂಚ ದಾಯಿಂದ ಬಂದಾಗ ಒವ್ವೇ ಕೆಲಸಗಳ ಕಾಲ ಕೂಡಿದು ಬರೋಡು ಆ ಕಾಲ ಕೂಡಿದು ಬಂದಾಗ ಮಾತ ಕೆಲಸ ನಿರ್ವಿಘ್ನತೆ ಅಪಗ ನಮ್ಮ ಒಮ್ಮನ ಸಿಡು ಸೇರುಡೈ ಆ ಸಂದರ್ಭಡು ಮಾತೆಲ್ಲ ನಾವು 10 ಪೇಜಗಳನ್ನು ಚಪ್ಪರಡು ನಾವು ಬೆತ್ತು ಇಲ್ಲದಕ್ಕಲು ಬೆತ್ತು ಸಮುದಾಯದಕ್ಕಲು ಮಾತ ಎತ್ತುಂಡಲ್ಲ 10 ಜೋಕುಲು ಪಂಡದ ಎಣ್ಣಿದು ನಮ್ಮ ಅತ್ಯಂತ ಪ್ರಾಮಾಣಿಕವಾದ ನಮ್ಮ ಕೆಲಸ ಮಂಚದನ ಖಂಡಿತವಾದಲ್ಲ ದೈವದೇವರು ಪೂರ್ತಿ ಆದ ನಮ್ಮ ಬಿರಿಸ ಉಂಜುದು ಆ ಕೆಲಸ ನಮ್ಮ ಮನ್ಪವನ ಅಂಚಿನ ಮಸ್ತ್ ನಿದರ್ಶನ ನಮ್ಮ ಪಾತ್ರ ಟೈಮಲ್ಲ ಜೀವಂಚೂರು ದುಮ್ಮು ಪೋಯರ್ಲಿತ್ತಂದ್ರೆ ನಮ್ಮ ವಾ ಪೊರ್ತುಡ್ಲ ಯಾಪಲ ನಮ್ಮ ಈ ಮಣ್ಣು ಕೊಂಚ ಸಾಲಗಾರರು ದಾಯಪಂಡ ನಮ್ಮ ಪುಟ್ಟುಲ್ಲ ಮಣ್ಣುಡು ಸೈಪುಲ್ಲ ಮಣ್ಣುಡು ಐಕೋಸ್ಕರ ನಮ್ಮ ಈ ಮಣ್ಣುಡು ದಾದ ಕೊಂಡಲ ಆ ಸಾಲನ್ನು ಬಿಟ್ರೆ ಸಾಧ್ಯಜ್ಜಿ ಅಂಚಾದ ಪುನಗ ನಮ್ಮ ಈ ಮಣ್ಣುಡು ದಾದಾಂಡ ಒಂಜಿ ಕಿಂಚಿತ್ ಬೇಲನ್ ಮಂತಡು ನಮ್ಮ ನಮ್ಮ ಬಾಳವನ್ನು ಕೊನೆಗೊಳಿಸೋಡು ಐಕೋಸ್ಕರ ಇನ್ನೇ ಮುಲ್ಪ ಮಿತ್ರ ಬ್ರಹ್ಮಮುಖೇರ ಮಾಕಾಳಿ ಮಂದಿರೋಡು ಒಂಜಿ ಇಲ್ಲಿಯ ಕಾರ್ಯಕ್ರಮದ ಈತರ ಒಂದು ಎಡ್ಡೆಡ್ ಆವಡು ಎನ್ನಲ್ಲ ಒಂಜಿ ಕಿಂಚಿತ್ ಕಾಣಿಕೆ ಕೊರಪೆ ಬನ್ನೊಂದು ಎನ್ನ ರಡ್ಡು ಪಾತ್ರಗಳು. ಯಾಕಂದರೆ ಈ ಕ್ಷೇತ್ರಕ್ಕೆ ನಾವು ಎಲ್ಲಿಂದ ಪಂಚಾಯತ್ ಸದಸ್ಯರಾಗಿಂದಲೂ ಹಲವಾರು ಸಲ ಬಂದು ಹಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಮ್ಮ ಶಾಸಕರು ಕಳೆದ ವರ್ಷದಲ್ಲಿ ಇಲ್ಲಿಗೆ ಒಂದು ಬಾವಿ ಸಹ ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಕೃಷ್ಣಗಟ್ಟಿಯವರು ಇಲ್ಲಿಯ ಮನೆತನಕ್ಕೆ ಒಂದು 2 ಲಕ್ಷ ರೂಪಾಯಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಂಜೂರು ಮಾಡಿರುತ್ತಾರೆ. ಈಗ ನಿಮ್ಮ ಬೇಡಿಕೆಯಾದ
ಈ ಆವರಣ ಗೋಡೆಗೆ ಇಂಟರ್ಲಾಕ್ ಅಳವಡಿಸಲಿಕ್ಕೆ ಹಲವು ಸಮಯಗಳಿಂದ ತಾವು ಬೇಡಿಕೆ ಇಟ್ಟಿದ್ದೀರಿ. ಈಗ ತಾನೇ ಪಂಚಾಯತ್ ಅನುದಾನದಿಂದ ಅದು ಮಂಜೂರಾಗಿರ್ತದೆ. ಒಂದು ವಾರದಲ್ಲಿ ಈ ಕೆಲಸವನ್ನು ಸಹ ನಾವು ಪ್ರಾರಂಭಿಸಲಿದ್ದೇವೆ. ಅದೇ ರೀತಿ ನಮ್ಮ ಅಲ್ಲಿಯ ಒಂದು ಕಟ್ಟಡಕ್ಕೆ ಒಂದು ಟೈಲ್ಸ್ ಹಾಕುವ ವ್ಯವಸ್ಥೆಯನ್ನು ಸಹ ಈಗ ತಾನೇ ನಾವು ಮಂಜೂರು ಮಾಡಿರುತ್ತೇವೆ. ಅದೇ ರೀತಿ ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಮುನಾಕ್ನವರು ಇಲ್ಲಿಗೆ ಒಂದು ಐಮಾಸ್ಕ್ ಲೈಟ್ ಅಳವಡಿಸುವ ಪ್ರಸ್ತಾವನೆ ಮಾಡಿದ್ದಾರೆ. ಅವರಿಗೆ ನಾನು ನನ್ನ ಗ್ರಾಮಸ್ಥರ ಪರವಾಗಿ ಪ್ರಪ್ರಥಮವಾಗಿ ಅಭಿನಂದಿಸ್ತೇನೆ. ಈಗ ತಾನೇ ನಿಮ್ಮೆಲ್ಲರ ಒಂದು ಬಹುದಿನದ ಬೇಡಿಕೆಯಾದ ಒಂದು ಅಂಬೇಡ್ಕರ್ ಭವನ ಇಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿ ತಾವೆಲ್ಲರೂ ಹಲವು ಸಮಯಗಳಿಂದ ಸಮುದಾಯ ಭವನ ಆಗಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ದೀರಿ. ಈಗ ನಾವು ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಹಾಗೂ ನಮ್ಮ ಶಾಸಕರು ಹಾಗೂ ರವೀಂದ್ರ ಶೆಟ್ಟಿ ಅವರು ಎಲ್ಲರೂ ಸೇರಿ ಆ ಒಂದು ಪ್ರಸ್ತಾವನೆಯನ್ನು ಶೀಘ್ರವೇ ಒಂದು ಸೂಕ್ತ ಸ್ಥಳ ಸಿಕ್ಕಿದಲ್ಲಿ ಸೂಕ್ತವೇ ಮಂಜೂರು ಮಾಡಿ ಕೊಡ್ತೇವೆ ಅಂತ ಹೇಳಿ ನಿಮಗೆ ಭರವಸೆ ಕೊಟ್ಟು ನಿಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಾನು, ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ನಮ್ಮ ಶಾಸಕರು, ನಮ್ಮ ಊರಿನ ಎಲ್ಲ ಹಿರಿಯರು, ಎಲ್ಲ ಜಾತಿ ಧರ್ಮ ನೋಡದೆ ಎಲ್ಲರೂ ಸಹಕಾರಿಯಾಗ್ತದೆ ಅಂತ ಹೇಳಿ ನನ್ನೆರಡು ಮಾತನ್ನು ಕೊಡಿಯಾಟಿ ನಮ್ಮ ಸೇರುಣಿ ಅವು ದೈವಗೂ ಖುಷಿ ಆಪನೇರದಲ್ಲಿ ಹೆಚ್ಚಿಗೆ ನಾ ಮಾತಿರ್ಲ ಐಟು ಬಡವಿಲ್ಲಿ ಬಲ್ಲಿದೇವಿಲ್ಲಿ ಐ ವಿದ್ಯಾವಂತೆಯಲ್ಲಿ ಅವಿದ್ಯಾವಂತಲ್ಲಿ ಶ್ರೀಮಂತಲ್ಲಿ ಮಾತಿರ್ಲು ಉಳ್ಳಿ ಅಕಲ್ ಮಾತು ಒಂಜೇನು ಪನ್ಪುನ ನೆರಿಟ್ಟು ನಮ್ಮ ದೈವದ ಕಡಿಟ್ಟು ಸೇರುವ ಅಲ್ಪ ನಮ್ಮ ಭಕ್ತಿ ಮತ್ತು ಭಯ ಅಂದು ಬೊಪ್ಪಡ ಅವಳು ಆಡಂಬರಗೂ ಅವಕಾಶ ಒಪ್ಪುಜಿಗೆ ದೈವದ ಒಂಜಿ ನಡೆ ನುಡಿಟ್ಟು ಅವಳು ಕಟ್ಟಲೆ ಎಪ್ಪುಂಡು ಅವಳು ಪರಂಪರೆ ಎಪ್ಪುಂಡು ಆ ಪರಂಪರೆನ ಮೀರಿದು ಪೋಯರ ಖಂಡಿತ ಸಾಧ್ಯ ಇಜ್ಜಿ ಮೂಲು ಆಡಂಬರದ ಸೇವೆ ವಾ ಕ್ಷೇತ್ರೊಡ್ಲ ಆಯರಬಲ್ಲಿ ಮೂಲು ದೈವದ ಕೆಲಸ ವಾ ರೀತಿ ಆವಡ ಅವು ಮುಲ್ಪದ ಮುಗೇರ್ಲನ ಕರಿನ 35 ವರ್ಷಕ್ಕೂ ದುಂಬುಲ ಇಂಕ ಬೆರಿಕೆದ ಕಂಡೋಡು ಕೋಲಾನಗ ನೆನೆಪುಂಡು ಅಪಗ ಅವಳು ಗುರಿಕಾರ್ಯಾದ ಕುಲೊಂದಿತ್ತನಿ ಮಿತ್ತಡದ ಪೂಜಾರಿನಕಲು ಕಜತ್ತ ಎಂಕಲ್ನ ಹಿರಿಯಾಕಲು ಅಂಚೆನೆ ಬಂಡಾರದಲ್ಲದಕ್ಕಲ ಎಂಕಲು ಮೂಜಿ ಬಿಲ್ಲವ ಇಲ್ಲದಕ್ಕಲು ದಯಬಂಡ ಮುಗೇರ್ಲೆಗಲ ಬಿಲ್ಲವೆರೆಗಲ ಅವು ಬಾರಿ ಸಂಬಂಧ ಎಂಕುಲೆಗೆ ಅಕಲು ಮೂಲಗಿತ್ತನ ಅಕಲ್ನ ಪನ್ಪೇರು ಮುಗೇರ್ಲ ಬಿಲ್ಲವೇರ್ಲ ಅಕಲು ಮೆಗ್ದಿ ಪಲ್ಲಿನ ಜೋಕುಲು ಅಕಲಿ ಮುಗೇರ್ಲು ಜಂದೆ ಬಿಲ್ಲವೆರಿಗಿಜ್ಜಿ ಬಿಲ್ಲವೆರಿಜಂದೆ ಮುಗೇರ್ಲಿಗಿಜ್ಜಿ ಅಂಚಾದು ಪುನಗ ಮುಗೇರ್ಲ ದೇವಿಲ ದರ್ಶನ ಬರ್ತದೆ ಅವು ಬಿಲ್ಲವೆರಡನೆ ಅಕಲ ಅರಿಕೆ ಅಕಲ್ ಬಿಲ್ಲವೆರಡನೆ ದುಂಬುಲೆಪ್ಪುಡಿ ಮೂಲು ಬಂಟ ಸಮಾಜ ಒಪ್ಪಡು ಬ್ರಾಹ್ಮಣ ಸಮಾಜ ಒಪ್ಪಾಡು ಅಲ್ಪ ಗುರಿಕಾರ್ಲ ಅದು ಕುಲ್ಲುನಕಲು ಅವು ಪೂಜಾರ್ನ ಇಲ್ಲದಕ್ಕಲು ಅಟ್ಟೆ ಮೂಜಿ ಇಲ್ಲದಕ್ಕಲಿ ಮೂಲು ಕುಲ್ಲುದು ದೈವಲ್ಡ ನಡನುಡಿಕೆ ಅನುವು ಕೊರ್ಪುನಂಚಿನ ಈ ಯೋಗ್ಯತೆ ಇತ್ತನ ಇಲ್ಲದಕ್ಕಲಿ ಮಿತ್ತಾಡ ಬಂಡಾರದಲ್ಲಿ ಖಜತ್ತ ಅಂಚನೆ ಇತ್ತ ಕಾಲಾನ ಬಾಗುಡು ದಾನೆ ಹತ್ರ ಮಂಡ ಈ ಕಟ್ಟಲೆ ಕೂಡ ಒಂಜಿಲಚ್ಚಿ ಪೂರ ಭತ್ತನಕನೇ ಗುರಿಕಾರಿ ಆತನು ಯಾನು ಪನ್ಪುಣಿ ಯಾನು ಬೇಡ ಗಣೇಶರೆಲ್ಲ ಪಂತೆ ದುಮ್ದ ಪರಂಪರೆ ಉಂಡ ಆ ಪರಂಪರೆಗೆ ಚ್ಯುತಿ ಬರದು ಮುಲ್ಪ ಈ ಜಾಗೆಗೆ ಮೂಲ ನಾಗೆ ಬೋಡು ಆ ನಾಗನೈತಿರ ನಾವು ಪೋಡು ಅದನ್ನ ನಮ್ಮ ತಾತ್ಪರ್ಯ ಕೆಲವು ಮನಕ್ಲೇಶ ಉಂಡ್ಬಂಡದು ಈಗ ಪೋಂದೆ ಕುಳ್ಳಿರ ಬಲ್ಲಿ ದಂಡ ದೈವಗಳ ದೇವರಿಗೆಲ್ಲ ಇವು ಸಂಬಂಧ ಉಂಡು ನಂಗೆ ಮನುಷ್ಯರು ಕೋಪಪ್ಪು ಮನುಷ್ಯರ ಕೋಪ ಎತ್ತಿನ ದೈವ ದೇವರಿಗೆ ಸಂಬಂಧ ಉಂಡು ಅವು ಪೂರ್ಣಾನುಗ್ರಹ ಪೂಜೆ ನಾಗೆಜ್ಜಿಂದಾಣ ಅಂಚದ ಪುನಃ ನಾಗನ ಮೂಲ ಊಳುಂಡ ಅದಕ್ಕೆ ನಮ್ಮ ಪೋಡಿ ಅಲ್ಪ ದಾಳ ವ್ಯತ್ಯಾಸ ಇತ್ತನ ಊರ್ದಾಕ್ಲೆ ಸೇರ್ಸಾದು ನಮ್ಮದು ವ್ಯತ್ಯಾಸ ಆತನ ಬಂಡ ಅವೇನು ಪಾತಿರು ಸರಿ ಮಲ್ತದು ಪಿರ ನಮ್ಮ ನಾಗಾಗಿ ಪಾಪುರ್ತುರ ಪೇರು ಮೈಪುಂಡ ಅವಾಗ ನಾಗನ ಪ್ರಸಾದ ಅಲ್ಲ ಈ ಮುಲ್ತ ಕೋಲಾನಗ ಬೋಡಿ ಇಜ್ಜಿಂದಾಂಡ ಅವು ಪರಿಪೂರ್ಣ ಪೂಜೆ ಅಂಚಾದ ಹಿನ್ನೆಲೆ ಮುಳು ಕಟ್ಟೆಗಟ್ಟಲೆ ವಾ ಕೋಲಾಪಂಡ ಅವು ಭಕ್ತಿಡು ಶ್ರದ್ಧೆಡು ವ ಮತ್ ಆಡಂಬರತ್ ಒಂಜೀತ ಸಾವಿರಾರು ರೂಪಾಯಿದ ಪೂ ಬಂದತಿ ಸಾತ್ಗೆ ಭಕ್ತಿಂದ ಪೂಜೆ ಒಂಜಿ ಮಾಲೆ ಚೇಪುಲ ಪೂ ಆಡಲ್ಲ ದೈವಗೆ ಯಾವುದು ದೈವ ಪನ್ಪುಣಿಂಜಂಡ ಎಂಕ ಬೇಲಿದ ಪೂ ಬಾಡ್ದು ಏನೋ ನಂಬುಲಿ ಏನೋ ನಿಕಲು ಮಾರ್ಕೆಟ್ದ ಪೂ ಕಾಣತ್ತು ದೈವ ಪಂತಜಿ ಎಂಕ ಈತ ಮಲ್ಲಿಗೆ ಕೊಂದಲೆ ಸೇವಂತಿಗೆ ಕೊಂದಲೆ ನಮ್ಮ ಭಕ್ತಿ ಉಂಡ ಅವು ಚೇಪುಲ ಪೂಕಲ ದೈವ ಒಳಿದು ನಂಗೆ ಅನುಗ್ರಹ ಮಲ್ಪ ಅಂಚಾದ ಪುನಃ ಈ ಜಾಗಿಡು ವಾ ಮಾತ ಕಟ್ಟಲೆ ಉಂಡ ವಾ ಮಾತ ಹಿನ್ನೆಲೆ ಉಂಡ ವಾ ಇಲ್ಲದ ಮನತನದ ಕಲ್ಮೂಲು ಸೇರೋಡ ಅವನು ಮಾತ ಸೇರ್ಸವನಂಚಿನ ಕೆಲಸ ಮುಲ್ತ ಸಮಿತ ಕಳಬಹುದು ಅವೊಂಜಿ ದೈವದ ಕೆಲಸ ಅಂಚಾಂಡ ಬೇತ ಊರ್ದ ಕಾರ್ಯಕ್ರಮನಾಗ ನಮ್ಮ ಮಾತ ಸೇರೋಡು ದಯವಂಡ ಐಟು ನಮ್ಮ ದ್ವೇಷ ಕೋಪ ಆ ಯಾವಂದು ಎಂಬಿ ಬೋಡು ನಂದು ಒಂಜಿ ಊರುಡು ನಂಗೆ ಗ್ರಾಮ ದೇವಿರ ತಲಪಾಡಿದ ಅಂಚನೆ ಗ್ರಾಮ ದೇವಿಗಳು ಅಂಚನೆ ಕೆಲವು ಗುತ್ತುಬರಿಕೆದ ಕಾರ್ಯಕ್ರಮನಾಗ ನಂಗೆ ಹೇಳಿಕೆ ಬಂದಾಗ ನಮ್ಮ ಅವಳು ಪೋಡು ಅಲ್ತ ಪ್ರಸಾದ್ ನಮ್ಮದೆತ್ತನನು ನಮ್ಮ ನೇಮಗ ಅಕಲಿಗಳ ಹೇಳಿಕೆ ಮನ್ಪಡು ಅಕಲಿಗೆ ಬರ್ತನ ಅಕಲಿಗಳ ನಮ್ಮ ಗೌರವ ಕೊರಂಡ ನಮ್ಮ ಮಾತ ಸಾಮರಸ್ಯಡು ಒಂಜಿ ದೇವಸ್ಥಾನನು ಬೆಳಗವನಂಚಿನ ಕೀರ್ತಿಗೆ ನಮ್ಮ ಪಾತ್ರರಾಪ ಈ ದೃಷ್ಟಿಡಿ ನಮ್ಮ ಮಾತಿನ ಮನಸ್ಸಿರುವುದು ಯಾನೇ ಎನ್ನವು ಯಾನು ವಿದ್ಯಾವಂತೆ ಯಾನು ಶ್ರೀಮಂತೆ ಅಂತ ಬಂದ್ಪುಣ ಆ ಭೇದ ಭಾವ ನಮ್ಮ ಪ್ರತಿ ಕ್ಷೇತ್ರಗಳು ಮುಲ್ತಾನ್ ಮನ್ಯತೆ ಪ್ರತಿ ಕ್ಷೇತ್ರಗಳ ನಮ್ಮ ಬುಡ್ದು ನಮ್ಮ ಮಾತಿರ್ಲ ಒಂಜೆ ಐಡು ಬಡವೆಪ್ಪೆ ಆಡ ಸಂಪತ್ತು ಕಡಿಮೆ ಎಪ್ಪು ಬರೀ ಶ್ರೀಮಂತೆ ಎಪ್ಪಿ ಆಡ ಶ್ರೀಮಂತ ಜಾಸ್ತಿ ಎಪ್ಪು ದೇವರಿಗೆ
ದೈವಲೆಗೆ ಅವರು ಶ್ರೀಮಂತಿಗೆ ಬಡತನ ಅಂದಿಜ್ಜಿ ಎರಡು ಹೃದಯ ಶ್ರೀಮಂತಿಗೆ ಎರಡು ಭಕ್ತಿ ಉಂಡ ಅಕಲಿಗೆ ದೈವ ದೇವರು ಆಯ್ನಾತ ಬೇಗ ಒಳಿಪೇರಿನ ಪನ್ಪಣೇನು ನಮ್ಮ ಹಿರಿಯಾಕಲು ಪಣ್ಣ ಪಾತೆರ ನೂದೇಕ ನೂದಲ ಸತ್ಯ ಅಂಚಿನ ಸತ್ಯ ಧರ್ಮ ಈ ತುಳುನಾಡು ಓಡಿಮುಟ್ಟ ಉಂಡ ಆನಿ ನಂಗೆ ಆನಿಮುಟ್ಟ ನಂಗೆ ವಾ ಕಷ್ಟಲ ಬರಂದು ದಯವಂಡ ವಾ ಜಾಗಿಡೆ ತೀರ್ಮಾನ ಆವಂದನ ವಿಷಯ ದೈವದ ಕೊಡಿಯಡ್ಡಿ ತೀರ್ಮಾನ ಆಪು ಅಪ್ಪೆ ಮಗನ ನ್ಯಾಯ ಕಂಡನಿ ಬಿಡಿದ ನ್ಯಾಯ ಮೆಗ್ಗಿಪಲ ನ್ಯಾಯ ಏತೆ ಮಲ್ಲ ಕೋಪ ಪಡಿ ದೈವ ಒಂಜಿ ನುಡಿಕೊರಿನೊಂದಾಂಡ ಅಕಲು ಮೆಗ್ಗಿಪಲ ಒಂಜಿ ಆಪೇರಿ ಅಪ್ಪೆ ಜೋಕುಲು ಒಂಜಿ ಆಪೇರಿ ಕಂಡನಿ ಬಿಡಿದ ಒಂಜಿ ಆಪೇರಿ ಇಂಚಿನ ಹಿನ್ನೆಲೆ ಇತ್ತನೆ ತುಳುನಾಡದ ಮಣ್ಣಿಡಿ ನಮ್ಮ ಸಾಂಸ್ಕಾರಿಕವಾಯಿನವ ಸಂಕಷ್ಟ ಉಂಡ ಆ ಸಂಕಷ್ಟಗೂ ಪರಿಹಾರನೇ ದೈವದ ಕೊಡಿಯಡಿ ದೈವದ ಮಿತ್ತು ಭಕ್ತಿ ದೀದು ಶ್ರದ್ಧೆ ದೀದು ಏರು ಆ ಜೀವನೋಡು ಅಯ್ನ ಪಾಲಿಸ ಒಂದು ಬರ್ಪೇರ ಅಕ್ಲಿನ ದೈವ ಖಂಡಿತ ಕೈ ಬಿಡು ಪೂಜಿನ ಪನ್ಪುಣಕ್ಕೆ ನಮ್ಮ ತುಳುನಾಡದ ಇತಿಹಾಸನೇ ಕಾರಣ ಯಾನು ಉದ್ಯಾವರಗುಲ ಎಂಗ್ಲು ಪೋಪ್ ಮಾಡದೆ ಪೋಂಡ ಎಂಕಲೆಲ್ಲದೊಂಜಿ ಸೇವೆ ಉಂಡು ಅವಳು ದೀಪಾವಳಿ ಪಡ್ಬದಾನಿ ಕೊಡಿಮರಕ್ಕೆ ಬೋದು ದೀಪ ಪತ್ತದು ಬಲಿಯಾಂದ್ರಲೆ ಪುಣ ಅವು ಎಂಕಲ್ನ ಕಜತೆ ಇಲ್ಲಗಿತ್ತ ಮರ್ಯಾದೆ ಓಲು ಉದ್ಯಾವರ ಓಲು ಕಜೆ ಪಂಡ ಹಿನ್ನೆಲೆ ಆತ ಸಂಬಂಧ ಉಂಡು ಅವಳು ಕಟ್ಟೆಡಿ ಮಾತ ತಂತಿರದಾರನ ಕುಲುಪೇರಿ ಅವಳು ಸಾಯ್ಬೇರ್ನಕಲ ಕುಲುದುಪೇರಿ ಅವಳು ವಿಶೇಷವಾದ ಕಟ್ಟೆಡಿ ವಾ ಜಾತಕಲ ಕುಲಿ ಬ್ರಾಣಿಯರು ಬುಂಡ ಬೇತೆಯರ್ಲ ಕುಲಿರಜ್ಜಿ ಅವಳು ಒಂಜಿ ಉದ್ಯಾವರ ಮಾಡೋಡು ಒಂಜಿ ಸಾಯ್ಬೇರ್ ನಕಲೆನ್ ಲೆಪ್ಪುನಕನುಂಡು ಜಮಾತ್ ಕೈ ಸೇರಿದ ನಾನು ಅಂಚೆ ಅಲ್ತ ಆ ಜಾತ್ರೆಗೆ ಎನ್ಮ ದಿನಕ್ಕೂ ತುಂಬು ಶುಕ್ರವಾರದನಿ ಜಮಾತ್ಗೆ ದೈವಲು ಬೋದು ಭೇಟಿಯಾದ ಅಲ್ಪಕ್ಲೆ ಹೇಳಿಕೆ ಕೊರ್ಪುನ ಕ್ರಮ ಉಂಡು ಅಂಚೆನೆ ಬಪ್ಪನಾಡು ದೇವರ ಒಳಿತೇನೆ ಒಂಜಿ ವಾಡಡು ಪೋನಗ ವಾಡ ಪಾದಕ್ಕೆ ತಾಗದು ಅವಳು ನೆತ್ತೇರು ಬತ್ತದು ದೇವರ ಪ್ರತ್ಯಕ್ಷ ಆತನಿ ಬಪ್ಪ ಬೇರಿ ಆರ್ನ ಮೂಲಕ ಇಡೀ ಬಪ್ಪನಾಡದ ಭಕ್ತರನ್ನು ಸೇರಿಸೋದು ದೇವಸ್ಥಾನ ಕಟ್ಟದನಿ ಬಪ್ಪ ಬೇರ್ನ ಒಂದು ನೇತೃತ್ವ ಅಂಚನೆ ಹಿಂದೂ ಮುಸ್ಲಿಂ ತಂಪಣ ಕೇವಲ ಅವು ನಮ್ಮ ಆಚರಣೆಗೆ ಬುಂಡ ಅವು ನಮ್ಮ ಸಾಮಾಜಿಕ ಜೀವನಡು ನನಗೆ ತೊಂದರೆ ಕೊರಿರತ್ತೆ ನಮ್ಮದಾದಲ್ಲ ಅಲ್ಪ ಸ್ವಲ್ಪ ಅದ್ರಲ್ಲಿ ವ್ಯತ್ಯಾಸ ಎತ್ತನ ಮೋನಾಕಲಕ್ಕಂತನಕಲಿ ಸಿರಾಜುದ್ದೀನ್ ನಕಲಂತನ ಹಿರಿತ ನೋಡು ನಿನ್ನ ಮಾತು ನಮ್ಮ ಸರಿಮಂತದ್ದು ಸೌಹಾರ್ದತೆಡು ಸಾಮರಸ್ಯಡು ಬದುಕೋನೆಕ್ಕೆ ನನಗೆ ಐಟು ನೆಮ್ಮದಿ ಉಂಡು ಕೇವಲ ಸಂಘರ್ಷ ಮಲ್ತನಾಡ ಐಟು ನಂಗೆ ನೆಮ್ಮದಿ ಇಜ್ಜಿ ಅಂಚಾಯನ ಹಿಡ್ದಾದ ಈ ದೈವದ ಕೊಡಿಟಿಟ್ಟ ಮಾತ ಸೇರಿದು ಭಕ್ತಿ ಶ್ರದ್ಧೆಡಿ ನಮ್ಮ ಜಾತಿ ಭೇದ ನಿನ್ನ ಮಾತ ಮೀರಿದು ನಮ್ಮ ಮಾತ ಒಂಜಪ್ಪನ ಜೋಕುಲ್ಯಕ ಈ ದೈವದ ಸೇವಲ್ಪಣ ಯೋಗ ಭಾಗ್ಯನು ನಮ್ಮಂಚಿನ ಈ ಮಹಾಕಾಲ ದೆಪ್ಪೆ ಮುಗೇರ್ಲು ಅಂಚನೆ ಕೊರಗಜ್ಜೆ ಅಂಚೆ ವರ್ಣರ ಪಂಜುರ್ಲಿ ಮಾತಿರಲಿಡ್ಡೆ ಬುದ್ಧಿ ವೈಷಮ್ಯ ಇತ್ತನ ನಮ್ಮ ನಾಡುಟು ಅವು ದೇವೇರನ ನಾಡುಟು ವೈಷಮ್ಯಲು ಪೂಜಿ ದೇವರಿಗೆ ವಾ ದ್ವೇಷಲ ಬರ್ಚಿ ಜಗತ್ತಿನ ಒಂಜಿ ಪಾತೆರ ಉಂಡಿಗೆ ದ್ವೇಷಡು ನಮ್ಮ ಇಡೀ ಏರೆಲ್ಲ ಗೆಂದರೆ ಪೂಜಿ ಆಡ ಪ್ರೀತಿ ಇಡೀ ಜಗತ್ತಿನ ಗೆಂದೊಲಿ నేను ಅಲೆಕ್ಸಾಂಡರ್ಲ ಪಂತೆ ಅವರ ಇಡೀ ದೇಶ ಗೆಂದರೆ ಬೈದಿನಿ ಅಕೇರಿಗೆ ಆನೆ ಗೊತ್ತಾಪಡ ದ್ವೇಷಡು ಪಗೆಟ್ಟು ಏರೆಲ್ಲ ಗೆಂದರೆ ಸಾಧ್ಯ ಪೂಜಿ ಅವು ಗೆಂದಿನ ಒಂದೇ ದಿನಕ್ಕೆ ಮಾತ್ರ ಆ ಪೋಡಿಗೆ ಪುನಟ ಮಾತ್ರ ಆ ಪೋಡಿಗೆ ಪೋಯಿ ನಾನು ಮನದಲ್ಲಿ ಹಾಕಲು ನಾ ಆ ಪೋಡಿಗೆ ಎಜ್ಜಿದಾಡ ಹಾಕಲ ಬಗ್ಗೆ ನೆನಪುಳ ಪೂಜಿ ಆಡ ಪ್ರೀತಿಡು ಗೆಂದಣದಾಡ ಆ ಪ್ರೀತಿ ಮಾತೆರನಲ್ಲ ಉಡಲು ದಿಂಜುಡು ಪನ್ಪುಣಕ್ಕೆ ನಾರಾಯಣ ಟೇಲರ್ ಪಣ್ಣಂಚಿನ ಪಾತ್ರೆಗಳು ಸಾಕ್ಷಿಯಾರು ಉದ್ಯಾವರದ ಒಂಜಿ ಪಾತ್ರ ಪಂಡರು ಅವಳು ಉದ್ಯಾವರದ ಜಾತ್ರೆ ಆವಡಾಂಡ ಪ್ರಾಣಿಯರನ್ನ ಒಟ್ಟಿಗೆ ಕಟ್ಟೆಡುಕಲು ನಕಲು ಸಾರ ಜಮಾತದಕಲು ಉದ್ಯಾವರ 1000 ಜಮಾತದಕಲು ಅವಳು ಕುಲ್ಲೋಡು ಆಯ್ತಾ ಬೇಟಿದ ಹಿನ್ನೆಲೆ ಎಂಚಿನ ಅಂದು ಪಂಡ ಶೇಖರಕ್ಕಿಲ ದೈವೊಲೆಗಿಲ ಭೇಟಿಂದು ಸಾರ ಜಮಾತದ ಶೇಖರಗಿಲ ಆ ದೈವೊಲೆಗಿಲ ಉದ್ಯಾವರ ಅಣ್ಣ ದೈವ ಮೆಗ್ಗೆ ದೈವಲು ಭೇಟಿಯಾದ ಆ ಜಮಾತಿಗೆ ಪೋದು ಶೇಖರಕ್ಕೆ ಜಾತ್ರೆಗೆ ಬಲೆ ಪಂಡದು ಲೆಪ್ಪು ಕೊಡ್ದು ಜಾತ್ರೆ ನಡಪುನಿ ಆ ಲೆಪ್ಪು ಕೊರಿಬೇಕ ಆ ಶೇಖರಕ್ಕೆರನ್ನ ಜಹಾರ ಜಮಾತದಕ್ಕಲು ಜಾತ್ರೆಗೆ ಬರಡು ಕಟ್ಟೆಡುಕುಲ್ಲೋಡು ಪ್ರಾಣಿಯರು ಹಿಡ್ದಿಲ್ಲ ಸುರುತ ಮರ್ಯಾದಿ ಶೇಖರಕ್ಕಿನಕ್ಲಿಗೆ ಅಕ್ಲೇನು ಸುರು ದೈವ ಲೆಪ್ಪುನಿ ಏರ್ನ ಅವಾಗ ಸಿರಾಜಿಗೆ ಗೊತ್ತು ಪವಲು ಅವಳು ದೈವ ಸುರುಕು ಲೆಪ್ಪುನಿ ಶೇಖರಿಕೆ ಸಾರ ಜಮಾತದಕ್ಲೇನು ಹಿಡ್ದೊಕ್ಕ ಪ್ರಾಣಿಯರೇನು ಲೆಪ್ಪುನಿ ಒಂಜಿ ಕಟ್ಟೆಡು ಪ್ರಾಣಿಯರು ಸುರು ಮಕ್ಕಳು
ಮುಗೇರ ಮಹಾಂಕಾಳಿ ದೇವಸ್ಥಾನ ಕಿನ್ಯ ಮಿನಾದಿ ಇದರ ಆಡಳಿತ ಸಮಿತಿಯ ಸದಸ್ಯರು, ಶ್ರೀಯುತ ಅಮ್ಮು ನಡುಮನೆ, ನಾಗೇಶ್ ಮಿನಾದಿ ಅಣ್ಣು ಗುರಿಕಾರ, ಹಾಗೆ ಶ್ರೀಯುತ ಗಣೇಶ್ ಗಾಂಧಿನಗರ ಎಲ್ಲರೂ ಜೊತೆ ಸೇರಿ ಗುಡಿಯ ಶಂಕುಸ್ಥಾಪನೆ ಕಾರ್ಯಕ್ರಮಗಳು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಈ ಒಂದು ಧಾರ್ಮಿಕ ಚಿಂತನೆಯ ಸಭಾ ಕಾರ್ಯಕ್ರಮ ಎಲ್ಲ ಅತಿಥಿ ಗಣ್ಯರನ್ನು ಅವರ ಜೊತೆಗೆ ಸ್ವಾಗತಿಸಿ ಧಾರ್ಮಿಕ ಪರಿಷತ್ ಮತ್ತು ಶಾಸಕರಿಂದ 5 ಲಕ್ಷದ ಕನಿಷ್ಠ ನಿಧಿಯನ್ನು ಒದಗಿಸಿಕೊಡಬೇಕು ಎನ್ನುವಂತಹ ನಮ್ಮ ಕೇಳಿಕೆಯ ಮೇರೆಗೆ ಅವರ ಪ್ರಯತ್ನದಿಂದ ಈ ಕಾರ್ಯಕ್ರಮ ನಡೆದಿದೆ. ಅದಕ್ಕೆ ಅನುದಾನವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿಯೂ ಇಲ್ಲಿಯೂ ಸಹ ಅವರ ಅನುದಾನ ನಮಗೆ ಅವರ ಸಹಾಯದಿಂದ ಅನುದಾನವನ್ನು ದೊರಕಿಸಿಕೊಟ್ಟಿದ್ದ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿ ಈ ದೇವಸ್ಥಾನದ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನವನ್ನು ಒದಗಿಸಿಕೊಟ್ಟದ್ದವರು. ಇಲ್ಲಿಯ ಬಾವಿ ನಿರ್ಮಾಣ ಕಾರ್ಯಕ್ರಮ, ಸಮುದಾಯ ಭವನಕ್ಕೆ ಟೈಲ್ಸನ್ನು ಅನುದಾನವನ್ನು ಒದಗಿಸಿಕೊಟ್ಟವರು. ಹಾಗೆ ಇದೀಗ ಈ ಒಂದು ಕ್ಷೇತ್ರದ ಇಂಟರ್ಲಾಕ್ ವ್ಯವಸ್ಥೆಗೆ ಅನುದಾನವನ್ನು ನೀಡುವುದಾಗಿ ವಾಗ್ದಾನವನ್ನು ನೀಡಿದವರು. ಕಿನ್ಯದ ಕಣ್ಮಣಿಯಾಗಿ ಕಿನ್ಯ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ ಸಿರಾಜುದ್ದೀನ್ ರೆಂಜಾಳ, ಅಣ್ಣು ರೆಂಜಾಳ, ಮುಗೇರ ದೈವದ ಒಬ್ಬರು ಪ್ರಾತ್ರಿಯಾಗಿ ಶ್ರೀ ಬ್ರಹ್ಮ ಮುಗೇರ ಮಹಾಕಾಳಿ ದೇವಸ್ಥಾನ ರೆಂಜಾಳ ಕಾರ್ಕಳ ಇಲ್ಲಿಯವರು ಇಳಿ ವಯಸ್ಸಿನಲ್ಲೂ ತನ್ನ ದೈವಪಾತ್ರಿಯ ಕೆಲಸವನ್ನು ನಿಷ್ಠೆಯಿಂದ, ಅತ್ಯಂತ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ದೈವದ ಚಾಕ್ರಿಯನ್ನು ನಿಷ್ಠೆಯಿಂದ ಮಾಡುವಂತಹ ಶ್ರೀಯುತ ಅಣ್ಣು ರೆಂಜಾಳ ಅವರಿಗೆ ಒಂದು ತಾತ್ವಿಕವಾಗಿ ಅವರು ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೇವಸ್ಥಾನ ರೆಂಜಾಳ ಇದರ ದೈವಪಾತ್ರಿಯಾಗಿ ಸೇವೆ ಸಲ್ಲಿಸುವವರು. ನಾವು ಅವರನ್ನು ಅತ್ಯಂತ ಆತ್ಮೀಯ ಗೌರವದಿಂದ ಬ್ರಹ್ಮ ಮುಗೇರ ಮಹಾಕಾಳಿ ದೇವಸ್ಥಾನ ಕಿನ್ಯ ಮಿನಾದಿಯ ವತಿಯಿಂದ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಪೂಜ್ಯ ಅಸ್ರಣ್ಣರು ಅವರಿಗೂ ಕೂಡ ಶಾಲು ಹೊದಿಸಿ ಸನ್ಮಾನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅವರ ಧಾರ್ಮಿಕ ಸೇವೆ, ದೈವ ಪಾತ್ರಿಯಾಗಿ ದೈವದ ಸೇವೆ ಇನ್ನಷ್ಟು 100 ಕಾಲ ಸಮಾಜಕ್ಕೆ ಸಿಗಲಿ, ಅವರ ಮಾರ್ಗದರ್ಶನ ಅನವರತವೂ ಎಲ್ಲರಿಗೂ ಸಿಗಲಿ ಅಂತ ಕೇಳಿಕೊಳ್ಳುತ್ತಾ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಅಣ್ಣು ರೆಂಜಾಳ. ನಾಗೇಶ್ ಚೆಂಬುಗುಡ್ಡೆ ಅವರನ್ನು ಅತ್ಯಂತ ಆತ್ಮೀಯವಾಗಿ ಗೌರವದಿಂದ ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ನಾಗೇಶ್ ಚೆಂಬುಗುಡ್ಡೆ ಅವರು ಕೆರೆಬೈಲ್ನ ಶ್ರೀ ಕೊರಗಜ್ಜ ಗುಳಿಗ ಸೇವಾ ಸಮಿತಿಯ ಒಂದು ದೈವದ ಚಾಕರಿಯನ್ನು ನಿಷ್ಠೆಯಿಂದ ಮಾಡುವವರು. ಶ್ರೀ ಕೊರಗಜ್ಜ ದೈವದ ಚಾಕರಿಯನ್ನು ಅತ್ಯಂತ ನಿಷ್ಠೆಯಿಂದ, ಅತ್ಯಂತ ಪ್ರಾಮಾಣಿಕವಾಗಿ ಭಕ್ತಿ ನಿಷ್ಠೆಯಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಲವಾರು ಕಡೆಗಳಲ್ಲಿ ಶ್ರೀ ಕೊರಗಜ್ಜನ ದೈವ ಚಾಕರಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಈ ಒಂದು ಬ್ರಹ್ಮ ಮುಗೇರ ಮಹಾಕಾಳಿ ದೇವಸ್ಥಾನದ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಆತ್ಮೀಯವಾದಂತಹ ಅಭಿನಂದನಾ ಗೌರವ. ಅವರ ಈ ನಿಷ್ಠೆ, ಪ್ರಾಮಾಣಿಕತೆಯ ಸೇವೆ ಅನವರತವೂ ಸಿಗಲಿ. ಅವರಿಗೆ ಶ್ರೀ ಕೊರಗಜ್ಜನ ದಯೆ ಯಾವತ್ತೂ ಸಿಗಲಿ ಎನ್ನುವಂತಹ ಸುಕುಮಾರ್ ಅವರನ್ನು ಸನ್ಮಾನ ಪೀಠಕ್ಕೆ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಸುಕುಮಾರ್ ಇವರು ಕೂಡ ಅಷ್ಟೇ ಈ ಕ್ಷೇತ್ರದ ಯಾವುದೇ ಕೆಲಸಗಳಿರಲಿ ಅದಕ್ಕೆ ಫಲಾಹಾರದ ವ್ಯವಸ್ಥೆ, ಅನ್ನದಾನದ ವ್ಯವಸ್ಥೆ ಇತ್ಯಾದಿಯನ್ನು ಮಾಡುವವರು. ವೃತ್ತಿಯಲ್ಲಿ ಕ್ಯಾಟರಿಂಗ್ ಸೇವೆ ಆದರೂ ಕೂಡ ತನ್ನ ಸೇವೆಯನ್ನು ಇಲ್ಲಿ ಅತ್ಯಂತ ಕನಿಷ್ಠ ನಾವು ಕೊಟ್ಟಂತಹ ಕನಿಷ್ಠ ಗೌರವಧನಕ್ಕೆ ಒಪ್ಪಿಕೊಂಡು ಇಲ್ಲಿಯ ಎಲ್ಲ ಕ್ಷೇತ್ರದ ಸೇವಾ ಕಾರ್ಯಕ್ರಮಗಳಲ್ಲಿ ನಮಗೆ ಸಹಕಾರ ನೀಡುವವರು ಶ್ರೀಯುತ ಸುಕುಮಾರ್ರವರು. ಅವರಿಗೂ ಕೂಡ ಬ್ರಹ್ಮಶ್ರೀ ಮುಗೇರ ಮಹಾಕಾಳಿ ದೇವಸ್ಥಾನ ಕಿನ್ಯ ಇದರ ವತಿಯಿಂದ ಆತ್ಮೀಯವಾದಂತಹ ಹೇಳ್ತಾ ಇದ್ದೇವೆ. ದಯಾನಂದ ತಟ್ಟಾಜೆಯವರು ದೈವದ ಭಂಡಾರದ ಆ ಒಂದು ಸೇವೆಯನ್ನು ಮಾಡುವವರು. ಭಂಡಾರ ಹೊರುವಂತಹ ಸೇವೆಯನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿ ಈ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಅಭಿನಂದನಾ ಗೌರವ. ಅಶೋಕ್ ಪಾತ್ರಿ, ಹಾಗೆ ಅಣ್ಣು ಗುರಿಕಾರ, ಶ್ರೀಯುತ ಅಣ್ಣು ಗುರಿಕಾರ ಅವರು ಕೂಡ ದಯವಿಟ್ಟು ಮುಂದಕ್ಕೆ ಬಂದು ನಮ್ಮ ಈ ಒಂದು ಅಭಿನಂದನಾ ಗೌರವವನ್ನು ಸ್ವೀಕರಿಸಬೇಕು. ಇವರೆಲ್ಲರೂ ಕ್ಷೇತ್ರದ ಪರಿಚಾರಕರಾಗಿ ಸೇವೆ ಸಲ್ಲಿಸುವವರು. ಅನಂತು ನಡುಕುಮೇರ್ ಸೇವಾ ಸಮಿತಿಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವವರು ಶ್ರೀಯುತ ಅನಂತು ನಡುಕುಮೇರ್ ಅವರು ದಯವಿಟ್ಟು ಮುಂದಕ್ಕೆ ಬಂದು ಈ ಒಂದು ಅಭಿನಂದನಾ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ನಾರಾಯಣ ನಡುಕುಮೇರ್ ಇವರು ಬಂದು ಈ ಒಂದು ಅಭಿನಂದನಾ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಯುತ ಗುರುವ ನಡುಕುಮೇರ್ ದಯವಿಟ್ಟು ಅವರು ಕೂಡ ಮುಂದಕ್ಕೆ ಬಂದು ಈ ಒಂದು ಅಭಿನಂದನಾ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಯುತ ಗುರುವ ನಡುಕುಮೇರ್. ಮುಂದಕ್ಕೆ ಶ್ರೀಯುತ ನಾಗೇಶ್ ಮಿನಾದಿ ಇವರೆಲ್ಲರೂ ನಮ್ಮ ಈ ಒಂದು ಕ್ಷೇತ್ರದ ಸೇವೆ ಮಾಡುವವರು. ಅವರಿಗೆಲ್ಲರಿಗೂ ಅಭಿನಂದನಾ ಗೌರವ. ಇದೀಗ ನಾಗೇಶ್ ಮಿನಾದಿಯವರು ಅವರಿಗೆ ಪೂಜ್ಯ ಅಸ್ರಣ್ಣರು
ಶಾಲು ಹೊದಿಸಿ ಅಭಿನಂದಿಸಬೇಕಾಗಿ ವಿನಂತಿ. ಮುಂದಕ್ಕೆ ಶ್ರೀಯುತ ಐತಪ್ಪ ಮೀನಾದಿ ಇವರು ಬಂದು ನಮ್ಮ ಈ ಒಂದು ಅಭಿನಂದನಾ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇನಿ ದಾಬಂಡ ಮನುಷ್ಯಗೆ ನಮ್ಮ ನಂಕಲಾತಿ ನಮ್ಮ ಒಂದೊಂದು ರೀತಿಯ ಬುಲ್ಪನ್ನು ಪಡೆಯೋಣ. ಆ ಒಂದೊಂದು ಬುಲ್ಪದ್ದಾರು ಒಂದೊಂದು ನಂಗೆ ಫಲ ತಿಕ್ಕೊಂಡು ಸೂರ್ಯದ್ದಾವರ ಒಂದು ಫಲ ಇಡೀ ಇಂಚಿನ ಕೀಟಲು ಪೂರ್ಣ ಆಶಾಪಣೆ ಸೂರ್ಯದ್ದಾವರ ನಂಗೆ ಪೂರ ಆರೋಗ್ಯ ವೃದ್ಧಿ ಆಪಣೆ ಸೂರ್ಯದ್ದಾವರ ಸೂರ್ಯನ ಬುಲ್ಪು ಇಜ್ಜಿಂದ ಅಣ್ಣ ನಮ್ಮ ಆರೋಗ್ಯದ ವೃದ್ಧಿ ಆಪಜಿ ಇಡೀ ಜಂತುಲು ಸರಿಯ ಸಮಕಟ್ಟಡು ಆಕಲ ಸ್ಥಿತಿನೂ ಹೊಂದರಲ ಸಾಧ್ಯ ಆಪಜಿ. ಓವೇ ಪ್ರಕಾಶ ಕೊರ್ಪಣಂಚಿನ ಒಂದು ವಸ್ತುಂಡ ಅವು ಸೂರ್ಯದ್ದಾವರ ಆ ವೃದ್ಧಿ ಆಪಣೆ ಇಡೀ ಲೋಕ ಸಮತೋಲನ ಕಾಪುಣಿಯೇ ಸೂರ್ಯ. ಅಪರಾಗ ಚಂದ್ರದಾದ ಅಂದ್ರೆ ನಂಗೆ ಪ್ರಶ್ನೆ ಬರ್ಪಣ ಕುಡಂಜಿ ಚಂದ್ರೆ ಎರಡು ಪ್ರಧಾನ ಪ್ರಕಾಶಕವು ದೋ ಪ್ರಥಮೋಗ್ರಹಣ ಒಂದು ಎರಡು ಗ್ರಹಗಳು ಪ್ರಕಾಶಕ ಗ್ರಹರು ಒಂದು ಬೆತ್ತೊಂಜಿ ಚಂದ್ರೆ ಚಂದ್ರನದಾದ ಕ್ರಿಯೆ ಬಂಡ ನಮ್ಮ ಈತ ಮರಮಟ್ಟುಂಡು ಮಾತ ಮರಮಟ್ಟದಲ್ಲ ಗುಣಕ್ಕುಲು ಬೇತೆ ಬೇತೆ ಒಂಜೊಂಜಿ ಔಷಧೀಯ ಗುಣಕ್ಕುಲು ಉಂಡು ಒಂಜೊಂಜಿ ಮರಮಟ್ಟಡು ಒಂಜೊಂಜಿ ಔಷಧೀಯ ಗುಣಕ್ಕುಲು ಉಂಡು ಐಟ ವಿಶೇಷ ಗುಣನ ಹೊಂದುದುಪ್ಪುಂಡು ಅವು ಏರದ್ದು ಲಭ್ಯಾಪಣ ಬಂಡ ಚಂದ್ರನ ಕಿರಣದ್ದಾಬರ ಆ ಗಿಡಕಲೆಡೆ ಪೂರ ಔಷಧೀಯ ಗುಣಕುಲು ಐತಾವರ ಚಂದ್ರಗ್ ಓಷಧೀಶೆ ಎಂದು ಬುಧಾರ ಅಂಚ ನಮ್ಮ ಒಂಜೊಂಜಿ ಗ್ರಹದ್ದಾವರ ಒಂಜೊಂಜಿ ಜ್ಯೋತಿದ್ದಾವರ ಒಂಜೊಂಜಿ ನಮ್ಮ ಎಂಚ ಆ ಒಂಜಿ ಬೆಳಕನ್ನು ಜೀವನದ ಬೆಳಕನ್ನು ಪಡೆಪನ ಅಂಚನೆ ದೇವತೆಲ್ಲ ಹಾಕಲು ಮಾತೆಲ್ಲ ಒಂಜೆ ಆಂಡ ನಮ್ಮ ಆರಾಧನಾ ಹಾಕಲು ವಿಭಿನ್ನತೆ ಒಂಜಿಪ್ಪುನು ಮಹಾಕಾಳಿ ಇನ್ನ ಅನುಗ್ರಹನೇ ಬೇತೆ ಮುಗೇರ್ನ ಅನುಗ್ರಹನೇ ಬೇತೆ ಪಂಜುರ್ನ ಅನುಗ್ರಹನೇ ಬೇತೆ ಕೊರಗಜ್ಜನ ಅನುಗ್ರಹನೇ ಬೇತೆ ದೇವತೆಗಳು ಬೇತೆ ಬೇತೆ ವಿಭಿನ್ನವಾದ ಉಪ್ಪು ಇತ್ತದು ನಂಗೆ ಫಲನು ಹಾಕೋ ಕೊರ್ಪೇರು ಒಂಜಿ ಅಪ್ಪೆ ಜೋಕಲೆಗೆ ಅಪ್ಪೆ ಆಪಲ ಕಣ್ಣನಿಗೆ ಬುಡಿದಿ ಆಪಲ ಪಲಿಕ್ ತಂಗಡಿ ಆಪಲ ಅಂಚೆನೆ ನಮಲ ಎಂಚ ಪಂಡ ಒಂಜೇ ದೇವರು ಆ ಭಾವನೆದ ವಿಭಿನ್ನತೆ ಬೇತೆ ಬೇತೆ ಆ ಎಂಚ ಆಪಂಡ ಅವೇ ರೀತಿ ನಮ್ಮ ಈ ದೇವರನ್ನ ಹಾಕಲೇನು ಭಾವೇಶು ವಿದ್ಯತೆ ದೇವ ತಸ್ಮಾತ್ ಭಾವೋಹಿ ಕಾರಣಂ ದೇವರಡ ವಾ ರೀತಿಯ ಭಾವನೆ ದೀತೆ ದೇವರನ್ನ ಲೆಪ್ಪನ ಆ ರೀತಿ ನಂಗೆ ದೇವರು ನಂಗೆ ಅನುಗ್ರಹ ಮಲ್ಪೇರು ಒಂಜಿ ದೈವನ ಅವನ ಮುಗೇರೆ ಆದ ನಮ್ಮ ಆ ಲೆತ್ತಂದಾಂಡ ಆ ಮುಗೇರ ಸಾನ್ನಿಧ್ಯ ಆದ ನಂಗೆ ಅನುಗ್ರಹ ಕೊರ್ಪೇರು ಆ ಮಹಾಕಾಳಿನ ಲೆತ್ತಂದಾಂಡ ಮಹಾಕಾಳಿ ಆದ ನಂಗೆ ಅನುಗ್ರಹ ಮಲ್ಪೇರು ಆ ರೂಪಡು ನಂಗೆ ಒಂಜೇ ದೇವರು ಅಪ್ಪೆ ಆದಲ ತಂಗಡಿ ಆದಲ ಆ ಎಂಚ ಆ ದೇವರು ನಂಗೆ ಅಪ್ಪೆ ಒಪ್ಪಲ ಅವೇ ರೀತಿ ದೇವರ ನಂಗೆ ಆ ರೀತಿ ಆ ಒಂಜೆ ಪಂಜಾವು ಜೋಕಲೆಗೆ ಅಪ್ಪೆ ಆದ ಪಲಿಕ್ ತಂಗಡಿ ಆದ ಎಂಚ ಉಪ್ಪಣಂಚನೋ ಆ ವಿಭಿನ್ನತೆ ಆಕಳನೇ ಭಾವನೆ ವಿಭಿನ್ನತೆ ಉಂಡು ಆಕಳ ಅನುಗ್ರಹಗಳ ವಿಭಿನ್ನತೆ ಉಂಡು ಅಂಚನೆ ನಂಗೆ ದೇವರು ಆ ರೀತಿ ಅನುಗ್ರಹ ಮಲ್ಪೇರು ಅಂಚ ಇನಿ ಐತೋ ದಾಬಂಡ ನಮ್ಮ ಬುಲ್ಪು ಬರ್ಪುಣ ಅಡ್ಡಿನ ಸಮ ಮಲ್ತಾ ಅಂದ ಅಂಡ ನಂಗೆ ಪ್ರಕಾಶ ಬರ್ಪುಣಿ ಸೂರ್ಯಗೆ ಬರ್ಪುಣಿತ್ತ ಇನಿ ಮೋಡ ಪೂರ ದಿಂಜಿನ ದಿನ ಇನಿ ಅಪನ ನಂಗೆ ಪ್ರಕಾಶ ಸರಿಯಾದ ಇಜ್ಜಿ ಅಪನಾಗ ಅಂಚಿನ ಮೋಡ ಪೋಣುಂದ ಅಂಡ ಸರಿಯಾ ಇಂಚಿನ ಬುಲ್ಪುಣ್ಣ ನಂಗೆ ತಿಕ್ಕೊಂಡು ಅಂಚ ಒಂಜಿ ಸಾನ್ನಿಧ್ಯನ ಸಮಮಲ್ತನಂದ ಅಂಡ ದಾದ ಫಲ ಕೇಂಡಂದ ಅಂಡ ನಮ್ಮ ಮೋಡ ಪೂರದ ಎತ್ತದು ಅವ ಎಡ್ಡ ರೀತಿ ಸುಸ್ಥಿತಿನ ಕೊಣತಂಡ ನಂಗೆ ಎಡ್ಡೆ ಬುಲ್ಪು ತಿಕ್ಕರ ಸಾಧ್ಯ ಅವನು ಅಪ್ಪ ಅಂಚಿನ ಒಂಜಿ ಕೆಲಸ ಕಾರ್ಯ ಇನಿ ಐತೋ ಶಿಲಾನ್ಯಾಸ ಕಾರ್ಯನ ಮೂರು ನಡಪಾದೇರು ಮಾತ ಗಣ್ಯರನ್ನಾಗಲಿ ಇತ್ತದು ಪೂರ ಒರೇ ಮಹಾನ್ ಕಲಾವಿದರು ಒಂದು ಗಣ್ಯರನ್ನಾಕಲು ಬೇರೆ ಧಾರ್ಮಿಕ ಪರಿಷತ್ತು ಇತ್ತೆರಡ ಬೇರೆ ಧಾರ್ಮಿಕ ನೇತಾರಾದ ಇಪ್ಪುಣಾರ ಐತೆ ಹೆಚ್ಚಿನ ಮಂಡ ಪ್ರತಿಯವರಿಲ್ಲ ಐನ ಬೆರಳುಂಡು ಮಾತೆಲ್ಲ ಬೇತೆ ಬೇತೆ ಆಗ್ತದೆ ಅವು ಒಟ್ಟಿಗೆ ಒಂಜೆ ಮೊತ್ತಡು ಒಂಜೆ ಅಂಜನೆ
ಮಾತ ಸಮಾಜ ಬಾಂಧವ್ಯರನ್ನಾಗಲೇ ಒಟ್ಟಿ ಮಾಡಿದ ಮೂಲ ಕಾರ್ಯಕ್ರಮ ಮಲ್ತೊಂದುಪ್ಪುಣು ಅತ್ಯಂತ ಅವು ಸ್ತುತ್ಯರವಾಹಿ ಅಂಜನ ವಿಷಯ ಅಂಚನೆ ನಮ್ಮ ಮಾತೆಲ್ಲ ಸಹೋದರರಾದ ಉಪ್ಪುಣಂಜನು ಆ ಸೌಭಾಗ್ಯ ದೇವರನ್ನ ಅವಳು ಪೋನಾಗ ಅಪ್ಪನಡೆ ಪೋನಾಗ ಮಾತೆಲ್ಲ ಒಂಜೆ ಜೋಕುಲು ಮಾತೆಲ್ಲ ಒಂಜೆ ವಿಭಿನ್ನತೆ ದಾದ ಬಂಡ ಏರು ಅಪ್ಪಗೆ ಏರು ಕಡಿಮೆ ಅಂತ ತೋಜಿನ ಮಣ್ಣಂದ ಅಂಡ ಆಗ ನಿರ್ಬಲೆ ಅಂಡ ಮಾತ್ರ ಸಬಲೆ ಆನಂದ ಅಂಡ ಅಪ್ಪೆ ನೋಕ್ಯಾರ ಅದು ಪೊಲಾಲ ಏರಡು ಬಾಲೆಡ ಎಲ್ಲೆ ಬಾಲೆಗೆ ಸಬಲೀಕರಣ ಪೂಜೆ ಅಪ್ಪನಾಗ ಆ ಬಾಲೆನ ಹೆಚ್ಚು ಪೊರ್ಲು ತುಪ್ಪಲ್ಲ ಮಲ್ಲ ಬಾಲೆನು ಆಯ ಪ್ರಾಯ ಬೈದಿಂದ ಆಯನ ತನ್ನನ್ನು ಆಯನ ಬೆಳೆಸೋರಾಗ ಸಶಕ್ತಿ ಬಂದು ಆಯನ ಬಗ್ಗೆ ಹೆಚ್ಚು ಮಂಡ ಬೆಚ್ಚಿ ಮಲ್ಪೂಜಾಲ ಅಂಚನೆ ಏರಡ ಆಯ ಕಷ್ಟಡ ಉಪ್ಪೆ ಆಯಗ ತಿಳಿ ಮಾತು ಪಂದು ಆಯ ಮಿತ್ತುಕೊಂಡ್ರೆ ನಮ್ಮ ದೇವರು ಅನುಗ್ರಹ ಮಲ್ಪೇರು ಆ ನಿಟ್ಟಿಡು ಮಾತ ಜೋಕುಲು ಒಂಜೆ ಆ ರೀತಿಯಲ್ಲಿ ನಿಕ್ಕಲು ಇನಿ ಈ ಸತ್ಕರ್ಮಗ ಪಿದಾಡ್ದಾರ ದೇವರು ಎಡ್ಡೆ ಅನುಗ್ರಹ ನಿಕ್ಕಲೆ ಕೊರಡು ಇನಿ ಯಾನು ಪಿದಾಡ್ದಿನ ಕಾರ್ಯ ಪಿದಾಡ್ದನೇ ವೈಕ್ ಬಂಡ ಎಲ್ಲ ಜನವರಿ 22 ತಾರೀಕದು ಫೆಬ್ರವರಿ 3 ತಾರೀಕು ಮುಟ ಕಟೀಲ್ದಮ್ಮನ ಬ್ರಹ್ಮಕಲಶ ಉಂಟು ಬ್ರಹ್ಮಕಲಶ ನಿಕ ಪೂರ ಬರಡು ದಾದ ಬಂಡ ನಿಕಲು ಪೂರ ದಕ್ಷಿಣ ಕನ್ನಡದ ಒಂಜೊಂಜಿ ದೇವರಿಗೆ ಒಂಜಿ ವೈಶಿಷ್ಟ್ಯ ಅವಳು ಪ್ರಸಿದ್ಧಿ ಬರ್ರೆ ಕಾರಣ ಆತನು ಧರ್ಮಸ್ಥಳ ಘಟ್ಟದಾಕಲ್ನ ಒಂಜಿ ಅವು ಕುಲದೇವ ಇತ್ತಕ್ಕ ಅಂಚ ಆಕುಲು ಪೂರ ಬತ್ತದ ಅವಳು ಸೇವೆ ಮಲ್ಪನೆತ್ತಾರ ಧರ್ಮಸ್ಥಳ ಮಿತ್ತ ಬೈದನು ಸುಬ್ರಹ್ಮಣ್ಯ ನಾಗದೇವರನ ಮೂಲ ಸಾನ್ನಿಧ್ಯಪ್ಪನ ಜಾಗ ಅಂಚ ಆ ನಾಗದೇವರದ್ದಾರ ಸುಬ್ರಹ್ಮಣ್ಯ ಮಿತ್ತ ಬೈದನು ಕೊಲ್ಲೂರು ಕೇರಳದ ಆಕಲೆಗೆ ಅತ್ಯಂತ ಅವು ಪವಿತ್ರ ಕ್ಷೇತ್ರ ಐತಾರ ಕೊಲ್ಲೂರು ಮಿತ್ತ ಬೈದನು ಉಡುಪಿ ಮಾಧ್ವರ್ನಾಗನ ಪವಿತ್ರ ಕ್ಷೇತ್ರ ಐತಾರ ಉಡುಪಿ ಮಿತ್ತ ಬೈದನು ಕಟೀಲು ಎಂಚ ಮಿತ್ತ ಬೈದಿನಿ ಬಂಡ ಇಡೀ ದಕ್ಷಿಣ ಕನ್ನಡದ ಮಾತ ಭಕ್ತರನ್ನಾಕಲ್ನ ಆ ಸೇವೆದ್ದಾವರ ಕಟೀಲು ಕ್ಷೇತ್ರ ಮಿತ್ತ ಬೈದನು ಐತಾರ ಒಂದು ದಕ್ಷಿಣ ಕನ್ನಡದ ಒಂಜಿ ಜಾಗೊಂದು ಮಾತೆಲ್ಲ ದಕ್ಷಿಣ ಕನ್ನಡದ ಹಾಕಲು ಕಟೀಲು ತೂ ಒಂದಾಗಲು ಏರ್ಲಜ್ಜೇರಿ ಕಟೀಲು ಗೊತ್ತಿಜ್ಜಂದಾಕಲೇ ಏರ್ಲಜ್ಜೇರಿ ಕಟೀಲ್ದಮ್ಮನ ದುರ್ಗಾ ಪರಮೇಶ್ವರಿಯಿಂದ ಲೆತ್ತದ ಅಂದು ಹೆಂಗೆ ಗೊತ್ತಿಜ್ಜಿ ಮಾತೆಲ್ಲ ಕಟೀಲ್ದಪ್ಪೆ ಉಳ್ಳಾಲ್ದಿ ಬಂದೆ ಹೆಚ್ಚಿ ಕಟೀಲ್ದಮ್ಮ ಬಂದೆ ಮಾತೆಲ್ಲ ಹೆಚ್ಚಿ ಎತ್ತಿದೆ ಪುಣಿ ಅಂಚಿನೋ ದೇವರು ತನ್ನ ಪೆಜಿತೆ ಅಪ್ಪೇನು ಸಮಾನವಾದ ತುಪ್ಪು ಅಂಚಿನ ಸಾನ್ನಿಧ್ಯ ಇತ್ತಂದ ಅವು ಕಟೀಲ್ ದೇವರು ಕಟೀಲ್ ದೇವರು ವಾಪು ಕಾಂಡದ್ದು 5:30 ಗಂಟೆದ್ದು ರಾತ್ರಿ 9:30 ಗಂಟೆ ಮುಟ್ಟಲ್ಲ ಏತು ಬರ್ತಿಲ್ಲ ದೇವರ ದರ್ಶನ ಕೊರ್ಪಣ ಅಂಜನ ಕ್ಷೇತ್ರ ಅಂಜನ ಕ್ಷೇತ್ರಡು ಎಲ್ಲ ಅಂಜಿ ಬ್ರಹ್ಮಕಲಶ ಆಪುಂಡು ಕಟೀಲ್ದಮ್ಮಗ ಬಂಗಾರದ ಧ್ವಜಸ್ತಂಭ ಸಮರ್ಪಣ ಅವರಂಡು 24ನೇ ತಾರೀಕು ದಾನಿ 30 ತಾರೀಕು ದಾನಿ ಬ್ರಹ್ಮಕಲಶ ಅವರಂಡು 1ನೇ ತಾರೀಕು ದಾನಿ ನಾಗಮಂಡಲೋತ್ಸವ ನಡಪರಂಡು 2ನೇ ತಾರೀಕು ದಾನಿ ಕೋಟಿ ಹೆಜ್ಜೆ ನಡಪರಂಡು 3ನೇ ತಾರೀಕು ದಾನಿ ಸಹಸ್ರ ಚಂಡಿಕಾಯಾಗ ನಡಪರಂಡು 13 ದಿನದ ಕಾರ್ಯಕ್ರಮ ನಿಗಳು ಮಾತ್ರ ಲೈಕ್ ಬರಡು ವಿಶೇಷವಾದ ಎಕಡೆ ಬಂಡೇರ ಕಟೀಲ್ದಮ್ಮನ ಮಾತೆರ್ಲ ಪ್ರತಿ ಒಂಜಿನ ಜಾತಿದಾಕಲು ಆ ದೇವರನ್ನ ಒಂಜಿ ಸೇವೆ ಮಲ್ಪಡು ಮಾಯ್ಕ ಪೂರ ಐಕ ಆಕಲನ್ನು ತೊಡಗಿಸಾಡು ಬಮ್ಮನು ಮಾತೆರೆಗ ಧಾರ್ಮಿಕ ಮನೋಭಾವನೆ ಪುಟ್ಟೋಡು ಎಡ್ಡೆ ವ್ಯಕ್ತಿಲಾದಾಗ ಮುರಿದು ಬರಡು ಬಮ್ಮ ಉದ್ದೇಶಡು ಒಂಜಿ ಮಲ್ಲೋ ಆ ದೇವಿ ಮಹಾತ್ಮ್ಯದ ಒಂಜಿ ಮಲ್ಲೋ ಮಂತ್ರನ ಉದ್ಧಾರ ಮಲ್ತದು ಎಲಾಂಜಿ ಆಯಿತು ಯಾಗ ಮಲ್ಪರಂಡು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಪನ್ಪಣೋ ಒಂಜಿ ವಿಶಿಷ್ಟ ವಾಯಿಂಚಿನ ಮಂತ್ರ ನಂಗೆ ಮಾತ ಇಷ್ಟಾರ್ಥನ ಕೊರ್ಪಣಂಚಿನು ಅವು ಮಂತ್ರ ಆ ಮಂತ್ರನ ನಿರಂತರ ದಿನಾಲ ಆಯೆ ಅವನ ಎಲಾಂಜಿ ಮುಟ್ಟಲ ನಿಕ್ಕಲು ಮಾತೆಲ್ಲ ಅವನು ಜಪ ಮಲ್ಪೋಣ 2ನೇ ತಾರೀಕು ದಾನಿ ಕಟೀಲ್ದಮ್ಮನ ಸನ್ನಿಧಾನ ಐತೆ ಯಜ್ಞ ನಡಪರಂಡು ಐತೋ ಪ್ರಸಾದನ್ನ ಸ್ವೀಕಾರ ಮಲ್ಪೋಡು ಐತೆ ಹೆಚ್ಚು ಮೇರೆ ಸಂಘಟನೆ ಮಲ್ತನಾರ ಉಳ್ಳೇರ ಮೂಲು ನಿಖಲೆ ಪೂರ ತಿಳಿಯಬಡಿ ಸಾವೇರೆ ಆ ಕಟೀಲ್ದಮ್ಮನ ವಿಶಿಷ್ಟ ವಾಂಚಿನ ಮಂತ್ರ ಆ ದೇವರನ್ನ ಮಾತೆಲ್ಲ ಹೊರ ಪಣೊಣ್ಣೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ
ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವರು ಇಟ್ಟು ಒಂಜಿನ ದೇವರನ್ನು 7 ನಾಮಗಳು ಸ್ತುತಿ ಮಲ್ದೇರು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ಅಂತ ಬಂದು ದೇವರಿನ ಸ್ತುತಿ ಮಲ್ದೇರು ಇಟ್ಟು ನಾಮಲು ಐಟ ಆ ಮಂತ್ರಕ್ಕೆ ವಿಶೇಷದಾದ ಪಂಡ ಸರ್ವಮಂಗಲ ಮಾಂಗಲ್ಯೆ ಮಂಗಲಗುಲ ಮಾಂಗಲ್ಯ ಕೊರಪಣಂಚನು ದಾಬಂಡ ಪೊಂಜಾರ್ ಪೂರ ಮಂಗಲಿ ಅಸುಮಂಗಲಿಯಿಂದ ಆಕಲಿಗೆ ಬುಧಾರ ಆಕಲಿಗೆಲ ಮಾಂಗಲ್ಯವು ಬಂಡ ನಿರಂತರವಾದ ಕಣ್ಣನೆ ಪಡೆದು ಪೊರ್ಲುಡು ಉಪ್ಪುಣಂಚನೇ ಅವ ಮಾಂಗಲ್ಯ ಅಂಜುನೋ ಮಾಂಗಲ್ಯತ್ವನು ದೇವರ ಆ ಸಿದ್ಧಿ ಮಲ್ಪಾದ ಕೊರಪೇರು ಸರ್ವಮಂಗಲ ಮಾಂಗಲ್ಯ ನಿಖಲೆ ಪೊಂಜಾಲೆ ಬೊಡಿತನೋ ಅವ್ವೇತ ಆ ಕಣ್ಣನೆ ಬೊಡಿದು ಒಟ್ಟಿಗೆ ಉಪ್ಪುಣನೇ ಆ ಜೀವನ ನಿಜವಾಯಂಚಿನ ಜೀವನ ಅಂಜುನೋ ಆ ಮಾಂಗಲ್ಯತ್ವನ ದೇವರ ಅನುಗ್ರಹ ಮಲ್ಪೇರು. ಶಿವೇ ಏಪಲ್ಲ ಎಡ್ಡೆತನನೇ ನಂಗೆ ಅನುಗ್ರಹ ಮಲ್ತು ಕೊರ್ಪೇರು. ಭದ್ರಂ ಶಿವಂ ಮಂಗಲಂ ಅಂಜನೋ ಎಡ್ಡೆತನ ನಂಗೆ ಜೀವನೋಡು ಎಡ್ಡೆ ಸಾಧನೆ ಕೊರ್ಪೇರು. ನಂಗೆ ಎಡ್ಡೆ ರೀತಿಯ ಪೋಪಣಕ್ಕ ದೇವರ ಅನುಗ್ರಹ ಮಲ್ಪೇರು. ಸರ್ವಾರ್ಥ ಸಾಧಿಕೆ ಮನುಷ್ಯ ದಾದ ಬಂಡ ಆಯ ವಾವಿದ ಟುಪ್ಪಡು ಬಣ್ಣಂದಂಡ ಧರ್ಮ ಅರ್ಥ ಕಾಮ ಮೋಕ್ಷ ಆಯನಾಯನ ಧರ್ಮ ನಮ್ಮ ಕುಲಧರ್ಮ ಎಂಜಿನೋಂಡು ನಿಖಿಲೆಗೆ ಮಲ್ಲ ದೇವರ ಏರಿಕೆಂಡ ಬ್ರಹ್ಮ ಮುಖೇನ ಮಹಾಕಾಳಿ ಕಟಿಲಪ್ಪ ಬೊಕ್ಕೆನ್ ಕಟಿಲಪ್ಪ ಉಪಾಸನಾ ದೇವರು ಆಂಡ ಇಲ್ಲದ ದೇವರು ಪೆದಿತಪ್ಪೆ ಏರು ಪೆದಿತಪ್ಪೆಗಲ ಮಲ್ಲಪ್ಪೆಗಲ ವ್ಯತ್ಯಾಸ ಉಂಟು. ಮಲ್ಲಪ್ಪೆ ಕಟಿಲ್ ದೇವರ ಆಂಡ ಪೆದಿತಪ್ಪೆ ಒಂದೇ ಬ್ರಹ್ಮ ಮುಖೇನ ಮಹಾಕಾಳಿ ಈ ದೇವರಿಗೆ ಕೈ ಮುಗಿಯಂದೆ ಬೇತೇರೆಗೆ ಕೈ ಮುಗಿ ಉಂಡಲ್ಲ ನಿಖಲೆ ಫಲಜ್ಜಿ ಪೆದಿತಪ್ಪನಿ ಹೆತ್ತ ತಾಯ ತಂದಿರ ನೋಡದೆ ನಿತ್ಯ ಅನ್ನದಾನ ಮಾಡಿದ ರೇಣು ಫಲ ಅಂದು ದಾಸರ ನಾಲ್ಕು ಬಂದಿರಿ ಪೆದಿತ ಅಪ್ಪೆನ ತೂವೊಂದು ನಾಯೆ ಏತ ಅನ್ನದಾನ ಮಾಡ್ತುನ್ನ ದಾದ ಪ್ರಯೋಜನ ಆಯ್ತಾರ ಆಯಗಾಗ ಆಯನಾಯನ ದೇವರೇ ಆಯಗಮಲ್ಲೆ ಆಯನಾಯನ ಧರ್ಮನೇ ಆಯಗಮಲ್ಲೆ ಏರೆಗಲ ಆಯ್ತಾರ ಸ್ವಧರ್ಮೇ ನಿಧನಂಶಯ ಅಂತ ತನ್ನ ಧರ್ಮ ಅವು ಸೈಪ್ರಯತ್ನವಿತ್ತು ಅಂಜಿನ ಆ ರೀತಿದು ಧರ್ಮನ ನಮ್ಮ ಪಾಲನೆ ಮಾಡ್ತಂದ ಅಂಡ ನಂಗೆ ಶ್ರೇಯಸ್ಕರ ದಿಕ್ಕೊಂಡು ಅಂಜಿನ ಧರ್ಮದ ಆ ಅನುಗ್ರಹ ಗುರುಪುನಾರು ಏರಿಕೆಂಡ ಧರ್ಮ ಅರ್ಥ ಕಾಮ ಮೋಕ್ಷ ಮಾಡೋ ಸರ್ವಾರ್ಥ 4 ವಿಧದ ಪುರುಷಾರ್ಥಗಳು ಎಡ್ಡೆ ರೀತಿಯ ಧರ್ಮ ಮಾರ್ಗಗಳು ನಮ್ಮನ್ನು ದೇವರಲ್ಲಿ ಎತಂಬೋವೇರು ಅಂಚನೆ ಅರ್ಥ ನಮ್ಮ ವ್ಯವಹಾರ ಮಲ್ಪನಾಗ ದಾದ ಬಂಡ ಬೆತ್ತೋರಿಗೆ ನಮ್ಮ ಬದುಕೋಡು ಅಣ್ಣ ಬೆತ್ತೋರಿಲ್ಲ ಬದುಕೋಡು ಆ ರೀತಿಯ ವ್ಯವಹಾರ ನಮ್ಮ ಮಲ್ಪೋಡು ನಮ್ಮ ಕಂಡದ ಅಥವಾ ಬೆತ್ತರನ್ನ ಕೆರ್ದ ಆ ರೀತಿ ನಮ್ಮ ದರೋಡೆ ಮಲ್ತದ ದುಡ್ಡು ಒಟ್ಟಿಗೆ ಮಲ್ಪಣತ್ ನಮ್ಮ ಎಡ್ಡೆ ತನಡು ದುಡ್ಡು ಒಟ್ಟಿಗೆ ಮಲ್ತನಂದ ಅಂಡ ಅವು ಎಡ್ಡೆ ವ್ಯವಹಾರ ಅಂದ ಆಪಣ್ಣು ಐಕ್ ವಿತ್ತ ಅಂದ ಬುಧಾರ್ ಅಂಜನೋ ಆ ದಾರಿಡು ನಮ್ಮನ್ನು ದೇವರಲ್ಲಿ ತಂಬೋ ಬೇರಿಗೆ ಅಂಜನೆ ಕಾಮ ನಂಗೆ ಬೊಡಿತ ಇಚ್ಛೆ ಎಂಜಿನೊಂಡ ಆ ಸದಿಚ್ಛೆಯನ್ನು ಪೂರ ದೇವರು ನೆನವೇರಿಸಾರ ಕೊರಪೇರು ಐ ಬೊಕ್ಕ ನಂಗೆ ನಮ್ಮ ಜೀವನದ ಬೊಕ್ಕ ನಮ್ಮ ಒಡೆಬೋಡು ಭಗವಂತ ನಡೆಸೇರೋಡು ನಮ್ಮ ಮಾತೆಲ್ಲ ಪಣ್ಪ ನಮ್ಮ ದೇವರ ನಡೆಸಿ ಆಯ ಪಾದಗೂ ಸೇರಿ ಎಂದು ಮಾತೆಲ್ಲ ಬೊಜ್ಜೆ ಮಲ್ಪಣೆತ್ತೋ ಔಚಿತ್ಯದಾದ ಬಂಡ ದೇವರ ನಡೆ ಸೇರ್ಸಾವಣಿ ಇಂದರ್ಥ ಅಂಜನೋ ಆ ಕಾರ್ಯ ಆಯ್ತು ಅನುಗ್ರಹ ತಿಕ್ಕೊಡು ಅಂದ ಅಣ್ಣ ಆ ಜಗನ್ಮಾತೆನ ಅನುಗ್ರಹ ಬೋಡು ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ಏರು ಶರಣಾಗತಿ ಆಪೇರ ದೇವರು ಆಕಲೆಗೆ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ಆಕಲ ಸಮಸ್ಯೆಯನ್ನು ಪರಿಹಾರ ಮಲ್ಪಲು ಆಯ್ ಬೊಕ್ಕ ಅಲ್ಲಿನ ಬಾಲಿನ ಅಪ್ಪೆ ಇಂಚ ಸಲಹುವಲ ಆ ರೀತಿ ಆ ಜಗನ್ಮಾತೆ ಸಲಹುವಲ ತ್ರ್ಯಂಬಕೆ ಅಲ್ಲಿ ಮೂಜಿ ಕಣ್ಣುಂಡು ರಡ್ಡು ಕಣ್ಣಡು ನಮ್ಮನ್ನು ಪೊರೆಯುವಲು ಒಂಜಿ ಕಣ್ಣಡು ನಮ್ಮ ಕಷ್ಟ ಬಂದಾಗ ನಮ್ಮನ್ನು ಸಲಹುವಲು ಆ ಅಂಚಿನೋ ಆ ಮೂಜಿ ಕಣ್ಣದ ಜಗನ್ಮಾತೆ ಆಳು ಆ ತ್ರ್ಯಂಬಕೆ ಗೌರಿ ಆಳು ಅನ್ನಪೂರ್ಣೇಶ್ವರಿ ಮನುಷ್ಯಗೆ ದಾದ ಬಂಡ ಬದುಕರೆ ಬೋಡುಂದ ಅಂಡ ಆಹಾರ ಬೋಡು ಅವೇನು ಅನ್ನಪೂರ್ಣೆ ಆದ ನಂಗೆ ಕೊರಪಲ ನಂಗೆ ಎಡ್ಡೆ ಬುದ್ಧಿನೂ ಕೊರಪಲ ಗೌರಿ ಆದ ಅಂಜನ ಗೌರಿ ನಾರಾಯಣಿ ಐ ಬೊಕ್ಕ
ನಮ್ಮ ಜೀವನನ ಸಾರ್ಥಕ್ಯ ಮಲ್ಪೋಳು ಅಂಚನೋ ವಿಶಿಷ್ಟವಾಂಚಿನ ಮಂತ್ರನ ಉದ್ಧಾರ ಮಲ್ಪನ ಮುಖಾಂತರ ಎಲ್ಲಂಜಿದೆ ಯಾಗ ನಡಪರೆಂಡು ಯಾಕೆ ನಿಖಲು ಪೂರ ಬರೋಡು ಕಟೀಲಮ್ಮನ ಸನ್ನಿಧಾನಗೂ ಬರೋಡು ಆ ಕಾರ್ಯಕ್ರಮ ಭಾಗವಹಿಸಾವಡು ಅಂಚಿನ ಬ್ರಹ್ಮಕಲಶಡು ನಿಖಲು ಪೂರ ನಿಖಲಿನ ತೊಡಗಿಸಾವಂದು ಕಟೀಲ್ದು ಬ್ರಹ್ಮಕಲಶ ಎಡ್ಡೆ ವೈಭವಡಾಪನಕ್ಕಲ ನಿಖಲು ಅನುಗ್ರಹ ಮಲ್ಪಡು ಏನು ಮಸ್ತ್ ಎನ್ನೋ ತತ್ವನೇ ದಾದ ಬಂಡ ಜಾತಿ ಮತ ಭೇದ ಇಜ್ಜಿಂది ಎಂಕ್ ಮಾತಾಡಿ ಎಂಕ್ ಮುಸ್ಲಿಮೇರ್ಲ ಮಸ್ತ್ ಪ್ರೀತಿ ದಾಖಲು ಎನ್ನು ಎಷ್ಟೋ ಜನ ಪ್ರೀತಿ ದಾಖಲೇನು ಕ್ರಿಶ್ಚಿಯನ್ ದಾಖಲೆ ಎಂಕ್ ಏತು ಮಸ್ತ್ ಜನ ಪ್ರೀತಿ ದಾಖಲೇನು ಅಂಚನೆ ಏನು ಈ ಇಡೀ ಜಾತಿ ಸಮುದಾಯ ಎವೇ ತಿತ್ತ ಗಣೇಶರೇ ಮಸ್ತ್ ಗೊತ್ತುಂಡು ಎನ್ನ ಬಗ್ಗೆ ಏನು ಅಂಚೆ ಪ್ರೀತಿ ಇತ್ತಾಯ ಆಯನ ಧರ್ಮ ಆಯ್ಗ ಮಲ್ಲೆ ಆಯನ ಧರ್ಮನೇ ಅವೇನು ಬುಡಂದ ಏರ್ಲೋ ಪಡೆದಿರಂದು ಪ್ರತಿ ಪೆದಿತಿ ಅಪ್ಪೇನೇ ಮಲ್ಲೆ ಪೆದಿತಿ ಅಪ್ಪೆದ್ದು ಮುತ್ತು ಬೆತ್ತೊಂಜಿ ಮಲ್ಲ ಇಚ್ಚಿ ನಮ್ಮ ಇಲ್ಲದ ದೈವ ದೇವರದ್ದು ಮಿತ್ತು ಬೆತ್ತೊಂಜಿ ದೇವರ ಹತ್ತು ಆಂಡ ಬೆತ್ತೊಂಜಿ ದೇವರೆಲ್ಲ ಬೋಡು ಅಂಚೆ ಇಜ್ಜಿವಂಡ್ರ ಅಜ್ಜಿ ಅಂಚ ಆ ಮುಸ್ಲಿಂ ಸಮುದಾಯದ ಆಕಲಿಗೆ ಅಲ್ಲನೇ ಮಲ್ಲೆ ಆ ಬೆತ್ತೊರೆಯನ್ನು ಕೈ ಕೊಟ್ರೆ ಆಕಲು ಬೆತ್ತೊರೆಯನ್ನು ಗೌರವಿಸವಲೆ ಹೊರತು ಅಂಡ ಇತ್ತು ಮಿತ್ತು ಬಿದಾಯ ಬರದಿರಂದು ಅವು ಅಂಚನೇ ಧರ್ಮ ನಿಖಲು ಬ್ರಹ್ಮ ಮುಗೇರ ಮಹಾಕಾಲಿ ಆರಾಧಕರು ಅವೇ ನಿಖಲೆ ಮಲ್ಲೆ ಐ ಬೊಕ್ಕದ ಅಂಚ ಪೆದಿತೆ ಅಪ್ಪದ್ದು ಮಲ್ಲೆ ನನಂಜಿ ದೇವರಿಜ್ಜಿ ಆ ರೀತಿ ಸಂದೇಶನೆ ನಂಗೆ ಲೋಕಮು ಕೊಟ್ಟುಪ್ಪುಣಿ ಅಂಚಿನೋ ಏತಾರ ಇಷ್ಟ ದೇವರು ಕುಲದೇವರು ಗ್ರಾಮ ದೇವರೆಂದು ಕೈ ಮುಗಿನಾಗ ಇಷ್ಟ ದೇವರಿಗೆಲ್ಲ ಕೈ ಮುಗಿಯೋಡು ಕುಲದೇವರಿಗೆಲ್ಲ ಕೈ ಮುಗಿಯೋಡು ಗ್ರಾಮ ದೇವರಿಗೆಲ್ಲ ಕೈ ಮುಗಿಯೋಡು ಇಡೀ ಗ್ರಾಮಡು ಉಪ್ಪುಣಿ ದೇವರಿತ್ತರಿಂದ ಆ ಗ್ರಾಮ ದೇವರು ನಂಗೆ ಅವು ಪೆದಿತ ಅಪ್ಪೆ ಈ ಗ್ರಾಮಗೂ ಅಪ್ಪೆ ಎತ್ತಕ್ಕ ಆಯ್ತಾ ಅರವೇನು ಆರಾಧನೆ ಮಾಡ್ಬೋದು ನಂಗೆ ಕುಲಡು ದೈವ ದೇವರಿತ್ತಂಡ ಆ ಕುಲದೇವರನ್ನು ಕೈ ಮುಗಿಯೋಡು ಬೊಕ್ಕ ಇಷ್ಟ ದೇವರು ಕಟೀಲ್ ದೇವರು ಪರ ಆಗ್ಬೋದು ಧರ್ಮಸ್ಥಳ ದೇವರು ಪರ ಆಗ್ಬೋದು ಸುಬ್ರಹ್ಮಣ್ಯ ದೇವರು ಪರ ಆಗ್ಬೋದು ಆ ಕೆಳಗೆ ನಮ್ಮ ಪ್ರೀತಿ ಮಲ್ಪಣ ದೇವರು ಎಂದಾತ ಒರಿಯರಿ ಕೆಲವರು ಈಶ್ವರನ ಪ್ರೀತಿ ಮಲ್ಪೇರು ಕೆಲವರು ವಿಷ್ಣುನ ಪ್ರೀತಿ ಮಲ್ಪೇರು ಕೆಲವರು ದೇವಿನ ಪ್ರೀತಿ ಮಲ್ಪೇರು ಹೆಚ್ಚಾದ ಅಂಚನೋ ಅವು ಇಷ್ಟ ದೇವರು ಎಂದಾಪೇರು ಆ ರೀತಿಡು ಅಂಚನೋ ನಮ್ಮ ಪೂರ ಆ ರೀತಿಡು ಧರ್ಮ ಮಾರ್ಗದ ಒರಿಯಾಂದ ಅಂಡ ನಂಗೆ ಪೂರ ಸುಖದಿಕ್ಕರ ಸಾಧ್ಯ ಆಗ್ಬಿಣಿ ನಮ್ಮ ಮಾತ ಭಾರತ ದೇಶ ಪಂಪುಣ ಇಂಜಿನ ಪಂಡ ಮಾತ ಸಮುದಾಯನ ಪ್ರೀತಿ ಮಲ್ಪಣ ಅಂಚನ ದೇಶ ಅಂಚನೋ ಆ ದೇಶಡು ನಮ್ಮ ಪುಟುದ ಒಂದು ನಮ್ಮ ಜಗತ್ತಿಗೆ ಒಂದು ದೇವ ಮಂದಿರ ಒಂದು ಜಗತ್ತಿಗೆ ದೇವ ಮಂದಿರ ನಮ್ಮ ಇಲ್ಲೊಂದು ದೇವ ಮಂದಿರ ಒಪ್ಪುಂಡು ಅಥವಾ ಒಂದು ಊರುಡೊಂದು ದೇವ ಮಂದಿರ ಒಪ್ಪುಂಡು ಒಂದು ಅಂಚತ್ತು ಇಡೀ ಜಗತ್ತಿಗೆ ದೇವ ಮಂದಿರ ಅಂಚನೋ ಮಾತ ಸಮುದಾಯನ ಪ್ರೀತಿ ಮಲ್ಪಣ ಅಂಚನೋ ಏಕೈಕ ದೇಶ ಇತ್ತಂಡ ಭಾರತ ದೇಶ ಮಾತ್ರ ಆಯ್ತಾರ ನಮ್ಮ ಭಾರತೀಯರು ಬಂದ್ರೆ ನಂಗೆ ಮಸ್ತ್ ಸಂತಸ ಆಗುಂಡು ಆಯ್ತಾ ಅವರ ಆ ನಿಟ್ಟುಡು ನಮ್ಮ ಬದುಕೋಡು ಅಂಚನ ಮಾರ್ಗಡು ನಮ್ಮ ಪೋಡು ಮಾತೆಲ್ಲ ಎಲ್ಲ ಬೇತೆತ್ತು ಎಲ್ಲ ದೇವರು ಬೇತತ್ತು ಆ ಒಂಜಿ ರೂಪ ಎಕಡೆ ಬಣ್ಣಕ್ಕನೆಯಾನು ಬೇತೆ ನಂಗೆ ರೂಪಡು ದೇವರು ತೋಜುವೆ ರಹಾತೆ ಹೊರತು ಒಂಜಿ ದೀಪನ ಮಸ್ತ್ ತಿರಿಬಾಡ್ಯಾಡು ಮಸ್ತ್ ಪ್ರಭೆ ಕೊರ್ಪುಂಡು ಬೆತ್ತೊಂಜಿ ಚೂ ತಿರಿಬಾಡ್ಯಾಡು ಅವೇ ಅಣ್ಣ ಪ್ರಭೆ ಅವೇ ಆಯನ ಪ್ರಭೆ ವ್ಯತ್ಯಸ್ತದ್ದವರ ಆಯಿತು ಬೊಲ್ಪು ವ್ಯತ್ಯಸ್ತ ಆಪುಂಡು ಅಂಚನು ಆ ನಿಖಲು ಆ ಸದ್ಧರ್ಮಾಚರಣೆ ಮಲ್ಪಣ ಮುಖಾಂತರ ಎಲ್ಲ ಅಂಜಿ ಕಟೀಲಮ್ಮನ ಸನ್ನಿಧಾನಗೂ ಬ್ರಹ್ಮ ಗಣೇಶಗೆ ಮಾತೆಲ್ಲ ಶಾರದಾ ವಿದ್ಯಾನಿಕೇತನಡು ಮೇರೆ ಮೆಗ್ಗಿ ಹರಿನಾರಾಯಣ ದಾಸ್ ಅಸ್ರಣ್ಯರು ಬರ್ತದೆ ಅವಳು 250 ಜನಕ್ಕಲಿ ಸಂಕಲ್ಪ ಆತನು ಇತ್ತೇನೆ ನಂಗೆ ಸಂಕಲ್ಪ ಆಂಡು ಮೇರ್ನ ಸಂಕಲ್ಪ ಮಲ್ತೇರಿ ನಮ್ಮ ದಾನೆ ಮಲ್ಪೋಡು ಬಂಡ ಒಂಜಿ ದಾರ ತಿಕ್ಕೊಂಡು ಕಟೀಲಿಡ್ದು ಒಂಜಿ ರಶೀದಿ ಕೊರ್ಪೇರಿ ಏರ್ ಮಾತ ಸಂಕಲ್ಪ ಮಲ್ಪೇರ ಅವು ಲೆಕ್ಕೋಗ್ಬಾಡದು ಒಂಜಿ 50 ರೂಪಾಯಿದ ರಶೀದಿಡು ನಮ್ಮ ಪುದರ್ ಬರೆಪಾಡು ಬೊಕ್ಕೊಂಜಿ ನಂಗೆ ಒಂಜಿ ಪತ್ರ ಕೊರ್ಪೇರಿ ಐಟ್ ಪೂರ ಓದುದು ನಮ್ಮ ದಿನೊಟ್ಟು ಏತು ಜಪ ಮಲ್ಪೋನ ಆ ಜಪನು ಬರೆದಿಯೋಡು ಕಾಂಡ ದೇವರನ್ನ ಕೈತಲ್ಲ ಕುಳಿದು ಜಪ ಮಲ್ಪೊಳಿ ರಾತ್ರಿ ದೇವರಿಗೆ ದೀಪ ದಿನ ಮಲ್ಪೊಳಿ ಕೆಲಸ ಮಲ್ಪೊಣಗಳ ಜಪ ಮಲ್ಪೊಳಿ ಡ್ರೈವಿಂಗ್ ಮಲ್ಪೊಣಗಳ ಜಪ ಪೊರ್ತುಡ್ಲ ನಂಗೆ ಜಪ ಮಲ್ಪೊಳಿ ಅಂಡ್ ಐಟು ಒಂಜಿ ಐಟು ನಿರ್ಬಂಧದಾನೆ ಪಂಡ ಏರು ಜಪ ಮಲ್ಪೇರ ಸಂಕಲ್ಪ ನೂಲು ಕಟ್ಟು ಸುರು ಮಲ್ಪೇರ ಐದು ಮಧುಮಾಂಸನು ಬುಡೋಡು ಒಂದು ಸಂಕಲ್ಪ ಕಟೀಲದ ಅಸ್ರಣ್ಯರ್ನಕ್ಕಲ್ಲ ಆ ದೇವಿನ ಆ ಪ್ರೀತ್ಯರ್ಥವಾದ ಮಲ್ಪನ ಈ ಜಪಕ್ಕೂ ನಮ್ಮ ಮಧುಮಾಂಸನು ಬುಡ್ದು ಬಾರಿ ಸಾತ್ವಿಕರಾದ ದೇವಿನ ಜಪ ಮಲ್ಪೊಡುಂದು ನಮ್ಮ ರಗಳೆಲು ನಮ್ಮ ಕಷ್ಟಲು ನಮ್ಮ ದುಃಖಲು ದುಮ್ಮಾನು ಪೂರ ದೂರ ಇರಬಾರದು ಸರ್ವಮಂಗಲ ಮಾಂಗಲ್ಯ ಈ ಸ್ತೋತ್ರನು ನಮ್ಮ ಪನ್ನೆಂಡಾಂಡ ದೇವಿ ಮಾತ್ಮಿಳಿತನ ಭಾ ಪುಣ್ಯ ಶ್ಲೋಕಗೆಂದು ಅಣ್ಣಿರಿತ್ತೇನೆ ಪಂಡಿರಿ ಅಂಚಿನ ಶ್ಲೋಕ ಪಂಡಿರ ಅಂಕಲ ಭಾಗ್ಯ ಬೋಡು ಯೋಗ ಬೋಡು ನಿಖಲೆಗೆ ಆ ಜಪ ಮಲ್ಪೆರೆ ಯೋಗ ನಿಖಲಿಗ ಅನುಕೂಲ ಇತ್ತಂಡ ಎಂಕಳ ರಶೀದಿ ಉಂಡು ಐಕ್ ಬೋಡಿನ ಕೂಪನ್ ಉಂಡು ದಾರ ಉಂಡು ನಿಖಲು ಯಾಪ ಮೂಲು ಸೇರ್ವಾರ
ಅವನು ನಿಖಲೆ ಜಪ ಮಲ್ಪೊಳಿ ಅತ್ರ ನಿಖಲು ತಲಪಾಡು ದೇವಸ್ಥಾನ ಬರ್ಪಾರ ಶುಕ್ರವಾರನ ಮಂಗಳವಾರನ ಅನಿಲ ನಿಖಲೆಗ ಬಟನ್ನ ಮೂಲಕಲ ಜಪ ಮಲ್ಪೋಲಿ ಬೇತೆ ಜನಕ್ಕನ್ನ ವ್ಯವಸ್ಥೆ ಮಲ್ಪೊಡಿ ಆಂಡ ನೇಟು ನಮ್ಮ ವಂಚಿತರ ಇರಬಲ್ಲಿ ಅನ್ನೇರು ಪನ್ಲೆಕನೆ ಜಿಲ್ಲೆದ ಕೆಳಗಿನ ಕಟೀಲು ಪಂಡ ಕಟೀಲದ ಪೊಟ್ಟಜ್ಜನ್ನ ಇಲ್ಲಿಜ್ಜಿ ಕಟೀಲದ ಸ್ಮರಣೆ ಮಲ್ಪಂದ್ರೆ ವ್ಯಕ್ತಿಜ್ಜಿ ದಿನೊಟ್ಟರ ಕಟೀಲ್ದ ಆ ದೇವಿನ ನಮ್ಮಂದನ ವ್ಯಕ್ತಿಲಿಜ್ಜಿ ಕಟೀಲು ಪಂಡ ನಂಗೆ ಭಾರಿ ಮಲ್ಲ ಪವಿತ್ರ ಕ್ಷೇತ್ರ ಇಂಚಿನ ಯಾಗ ಇಂಚಿನ ಬ್ರಹ್ಮಕಲಶಡು ನಮ್ಮ ಭಾಗ್ಯ ಆಯ್ದಿರ ನಮ್ಮ ಈ ಶ್ಲೋಕನು ಪಂಡಿಜಿರ ನಮ್ಮ ಈ ಜನ್ಮಾಂತರಡು ಈ ಭಾಗ್ಯ ನಮ್ಮ ಕಳೆವಣಿರ ಬಲ್ಲಿನ ಪನ್ಪುಣ ಉದ್ದೇಶಡು ಇದು ದಾಯ ಮಲ್ಪುಣಿ ಪಂಡ ನಮ್ಮಡ ಅನೇಕ ರಗಳೆಲುಂಡು ಬುಡ್ಚನ್ನ ಬಾಯ್ಡು ಬರ್ಪುಂಡು ಈ ಟಿವಿ ಮೊಬೈಲ್ ಹಿಡಿದ ನಮ್ಮ ಮನಸ್ಸು ಹಾಳಾವೊಂದುಂಡು ಹಾಳಾಪುನ ಮನಸ್ಸಿನ ನನ್ನ ಸರಿಯಾದ ಮಲ್ಪೇರು ಬಡದು ಅನ್ನೇರು ನಕಲಿಗೆ ದೇವಿಯ ಒಂಜಿ ಪ್ರಚೋದನೆ ಕೊಡ್ತೇರಿ ಸರ್ವಮಂಗಲ ಮಾಂಗಲ್ಯ ಮಂತ್ರನು ಪನೋಡು ಬಂದ್ಬಿಡು ಅದಕ್ಕೋಸ್ಕರ ನಿಖಲು ಮಾತ ಮಂತ್ರ ಮಂದಿರ ನಿಖಲ ಅಪೇಕ್ಷೆ ಇತ್ತಂಡ ಎಂಕುಲ ಈಗ ವ್ಯವಸ್ಥೆ ಮಲ್ಪ ನಾನು ಮೂಲೆ ಉಳ್ಳೆ ನಿಖಲಿಂಗ್ಲಿ ಸಂಪರ್ಕ ಬಂದ್ಬಿಡ ಸಂಘಟನೆ ಕಟ್ಟಿದೆ ಇಡೀ ಯುವ ಜನಾಂಗನು ಎಡ್ಡೆ ರೀತಿ ಸಮಾಜ ಸೇವೆ ಮಲ್ಪಂಚಿನ ಪ್ರೇರಣೆ ಕೊನ್ನಂಚಿನ ಎನ್ನ ಆತ್ಮೀಯರ ವಿದ್ಯಾಧರ್ ಶೆಟ್ರಿಗೆ ಹಸ್ರಣ್ಣೇರಿ ಸಾಲು ಪಾಡ್ದು ಅರೆ ಗೌರವಿಸಲು ಪಂದು ಎಂಗಳು ವಿನಂತಿ ಮಾಡ್ತಾರೆ ಪರವಾದ ಪೂಜ್ಯ ಅಸ್ರಣ್ಣೇರು ಶಾಲೆ ಪಾಡ್ದು ಅಭಿನಂದನೆ ಕೊರಡು ಅಂಚನೆ ಮಾತೆರೆಗಳ ಸೇವೆ ಮನ್ಪನಂಚಿನ ಯೋಗ ಭಾಗ್ಯನು ಅಪ್ಪೆ ಮಹಾಕಾಳಿ ಒದಗ ಶ್ರೀ ಕ್ಷೇತ್ರ ಕಟೀಲದ ವೇದಮೂರ್ತಿ ಬ್ರಹ್ಮಶ್ರೀ ಅನಂತ ಪದ್ಮನಾಭ ಅಸ್ರಣ್ಣೇರು ಬತ್ತದು ಬಾರಿ ಪೊರ್ಲುಡೆ ಈ ನಮ್ಮ ಕಾರ್ಯಕ್ರಮಡು ನಂಗೆ ಆಶೀರ್ವಚನದ ಮಾರ್ಗದರ್ಶನದ ಸಂದೇಶ ಕೊಡ್ತೀರಿ ಅರೆಗೆ ಶ್ರೀ ಕ್ಷೇತ್ರದ ವತಿರ್ದು ಊರ್ದ ಮಾತ ಸದ್ಭಕ್ತಲ ಬಂಧುಗಳ ಪರವಾದ ಅನಂತ ವಂದನೆ